ಮೂಡಬಿದರೆ ಪ್ರಸಂಗ ಬೊಟ್ಟಿಗೆರೆ ಪುರುಷೋತ್ತಮ ಪೂಂಜರು ವಿರಚಿಸಿದ ಸತಿ ಉಲೂಪಿ. ಇದರಲ್ಲಿ ಭಾಗವತರಾಗಿ ಚಿನ್ಮಯ ಭಟ್ ಕಲ್ಲಡ್ಕ, ಮದ್ದಳೆಯಲ್ಲಿ ಶ್ರೀ ಮಯೂರ್ ನಾಯ್ಗ, ಚಂಡೆಯಲ್ಲಿ ಶ್ರೀ ಪವನ್ ಕಲ್ಲೂರಾಯ, ಚಕ್ರತಾಳದಲ್ಲಿ ಶ್ರೀ ಶೈವಿನ್ ಶೆಟ್ಟಿಗಾರ್, ನಿರ್ದೇಶನ ಶ್ರೀ ಶೇಖರ ಡಿ ಶೆಟ್ಟಿಗಾರ್ ಮತ್ತು ಶ್ರೀ ಆದಿತ್ಯ ಅಂಬಲಪಾಡಿ. ಇದೀಗ ಆಳ್ವಾಸ್ ತಂಡದ ಸಮಯ ಈಗ ಆರಂಭ. ಶ್ರೀ ಗುರುಗಣಾಧಿಪತಯೇ ನಮಃ. ಜೀವನ ದಿಗಂತದಾಚೆಗಿನ ದಿವ್ಯತೆಯನ್ನು ಧರಿಸಲು ಸಾಧ್ಯವಿಲ್ಲ. ಅದೇ ರೀತಿಯಾಗಿ ದಿಕ್ಕು ತೋಚದೆ ದಿಗಿಲಾಗಿ ತಸ್ಕರರ ಉಪಟಳದಿಂದ ಧರೆಯ ಮರರು ರಾತ್ರಿ ಕಾಲ ಪಾರ್ಥನಾದ ನನ್ನಲ್ಲಿ ದೂರಿತ್ತರು. ಆ ಕಾಲಕ್ಕೆ ಶಸ್ತ್ರವನ್ನು ಪಡೆಯುವ ಸಲುವಾಗಿ ಅಣ್ಣನ ಶಯ್ಯಾಗ್ರಹವನ್ನು ದಾಟುವ ಅನಿವಾರ್ಯ ಕಾಲ ಒದಗಿ ಬಂತು. ಧರ್ಮದ ದ್ರೌಪದಿಯರ ಏಕಾಂತಕ್ಕೆ ಭಂಗ ತಂದ ಕಾರಣದಿಂದಲಾಗಿ ನಾರದರ ಪೂರ್ವೋಕ್ತಿಯಂತೆ ಭೂಸುರರೊಡಗೂಡಿ ತೀರ್ಥಯಾತ್ರೆಗೆ ಹೊರಟು ಬಂದೆ. ಪೂರ್ವ ದಿಕ್ಕಿನ ಪುಣ್ಯಕ್ಷೇತ್ರಗಳನ್ನೆಲ್ಲ ಸಂಚರಿಸಿ ಹಡಗು ದಿಕ್ಕಿಗೆ ಬಂದರೆ ಕಾಡು ಗಿರಿ ನದಿ ತೊರೆಗಳ ಬೆಡಗನ್ನು ಬಣ್ಣಿಸಲು ನಾ ಬಡವನಾದೆ. ಹತ್ತಿರದಲ್ಲಿ ಹರಿಯುತ್ತಿರುವುದು ನಳಿನಾಕ್ಷ ನಂದಿನಿ ಗಂಗೆ. ಈಕೆ ನಮ್ಮ ವಂಶದ ಉಸಿರಲ್ಲದೆ ಮತ್ತಿನ್ನೇನು. ಈಕೆಯ ಮಡಿಲಲ್ಲಿಳಿದು ಪಾಪ ಕಳೆದು ಸರಿದ ನನ್ನ ಪಿತೃಗಳಿಗೆ ತರ್ಪಣೆ ಕೊಟ್ಟರೆ ಶ್ರೇಯಸ್ಸು ಎನ್ನುವುದಾಗಿ ದ್ವಿಜರಾಡಿದ್ದಾರೆ. ಹಾಗಾಗಿ ಅರ್ಘ್ಯವಿತ್ತೆ ಅಗ್ನಿ ಕಾರ್ಯವೆಸಗಲು ಕೂಲ ಪ್ರದೇಶಕ್ಕೆ ತೆರಳುತ್ತೇನಂತೆ.
ತುಸು ದೂರ ನಿಂತು ನೋಡಿದಳು, ತುಸು ದೂರ ನಿಂತು ನೋಡಿದಳು. ಬಂದಳು ಉಲೂಪಿ ಐತಂದಳು, ಉಲೂಪಿ ಬಂದಳು ಐತಂದಳು. ಹೇಮಮಾಲೆಯ ಮಧ್ಯ ರತ್ನವೊಂದು ಶೋಭಿಸುವಂತೆ ಪಾತಾಳದ ಭೋಗವತಿಯಲ್ಲಿ ಸೌಂದರ್ಯದ ಗಣಿ ಎಂದರೆ ಯಾರೇ? ನೀನೇ ಅಲ್ವೇನೆ? ಆದರೂ ಈ ಉಲೂಪಿಯ ಜೀವನದಲ್ಲಿ ಆ ದಿನ ಅಂಥದ್ದೊಂದು ದುರಂತ ಸಂಭವಿಸುತ್ತದೆ ಎಂದು ನಾನು ಊಹಿಸಿ ಇರಲಿಲ್ಲ ಸಖಿ. ನಿಜ ಸಖಿ. ಇನಿಯ ಸಿಂಧೂರನನ್ನು, ಹಣೆಯ ಸಿಂಧೂರವನ್ನು ಕಳಕೊಂಡು ಬಾಳೆ ಬರಡಾಗಿ ನೋವಿನಾಳವನ್ನು ಸೇರಿದೆ. ಅದಕ್ಕೀಗ ಬೇಸರಿಸಬೇಡ ಸಖಿ. ಹಾಗಾಗಿ ಆ ಆಳ ಪಾತಾಳದಿಂದ ಮೇಲೆದ್ದು ಈ ಭೂತಳವನ್ನು ಸೇರಿ ವಿನೋದ ವಿಲಾಸದೊಂದಿಗೆ ಗಂಗಾ ತೀರದಲ್ಲಿರುವಾಗ ಸಖಿ, ಏನೇ ಅದು ದೂರದಲ್ಲಿ ಕಾಣಿಸುತ್ತಿರುವುದು? ಹೌದಲ್ಲ, ಹೊಗೆ ಆಡುತ್ತಾ ಇದೆ. ಸರಿ, ಅದನ್ನು ಹತ್ತಿರದಿಂದ ಗಮನಿಸಬೇಕಲ್ಲ. ಅದಕ್ಕೆ ತನುವನ್ನು ಮಾಯೆಯಿಂದ ಮರೆಗೊಳಿಸಿ ಅತ್ತ ಸಾಗೋಣ. ಎಂತ ಸೊಗಸುಗಾರ ನೀತನು, ಆ ಆ ಸುಗಾರನೀತನು ಪುರುಷರೊಳಗೆ ಇಂಥ ಚೆಲುವ ಮುನ್ನ ಕಾಣಿನು, ಪುರುಷರೊಳಗೆ ಇಂಥ ಚೆಲುವ ಮುನ್ನ ಕಾಣಿನು. ಸುಗಾರನೀತನು ಪಂಥ ಪೌರುಷಗಳೊಡನೆ ತಂತದೊಂದು ಗೊಂಬೆಯಲ್ದ ತಲ್ದದೊಂದು ಗೊಂಬೆಯಾದ ವಿಲ್ತು ಮಿಳಿತಗೊಂಡು ಮೆರೆಬ ಕಂತುವನ್ನು ನಾಚಿಸುವನು. ಇಂತು ಮಿಳಿತಗೊಂಡು ಮೆರೆವ ಕಂದುವನ್ನು ನಾಚಿಸುವನು. ಪ್ರತಂಡವ ಚಂದದಿಂದ ಬಳಸಿದಿವನು, ಸುಂದರಾಗನಾದರೇನು ಹೊಂದಿ ಕರ್ಮನಿಷ್ಠೆ ಇವನು ಬಂದು ಸೇರನಿಲ್ಲದಾನು. ಎಂಥ ಸೊಗಸುಗಾರ ನೀತನು, ಪರಾಕ್ರಮದ ವಿಸ್ಫುಲಿಂಗವೊಂದು ದಂತದ ಗೊಂಬೆಯಾಗಿ ಆ ಕಂತುವಿಗೂ ಪಂಥವೆಂಬಂತೆ ಕಂಗೊಳಿಸುತ್ತಿದ್ದಾನೆ. ಮಂಜರಿ, ಈ ಪುರುಷ ರತ್ನ ನನ್ನ ಬಾಳನ್ನು ಬೆಳಗಬಲ್ಲನೆ. ಬಿಟ್ಟಲ್ಲ ಬೆಂಕಿ. ಹೌದೇ ಸಖಿ, ಕರ್ಮನಿಷ್ಠೆಯಿಂದ ನಿಜ ಸಖನಾಗಿರುವ ಈತ ನನ್ನ ನಿಜ ಸಖನಾಗಲಾರ. ಸರಿ, ಏನಾಯಿತೆ? ಅರೆ ಕ್ಷಣ ಬಿಟ್ಟರೂ ಬಿಟ್ಟಿರಲಾರದ ಭಾವ ಕಾಡುತ್ತಿದೆ. ಈಗಲೇ ಕರೆದು ಕೇಳುತ್ತೇನೆ. ಬೇಡ, ತಂದೆಯಲ್ಲಿಗೆ ಕರೆದೊಯ್ದು ಕೇಳಬೇಕು. ಅದೇ ಸರಿ. ಹಾಗಾಗಿ ಎನ್ನುತ್ತ ಮಾಯಕದಿಂದ ಪಾರ್ಥನ ತನುವ ಬಂಧಿಸಿ ಸೆಳೆಯು ತೊಯ್ದಳು. ಪಾರ್ಥನ ತನುವ ಬಂಧಿಸಿ ಸೆಳೆಯು ತೊಯ್ದಳು. ವನಿತೆ ತನ್ನಯ ನಿಲಯಕ್ಕಾಗಲೇ ಮನದಿ ಬಯಸಿ
ಏನಿದು ನಿನ್ನ ಹುಡುಗಾಟ? ಅದು ಮಹಾರಾಜ, ನಾವಿಂದು ಗಂಗಾ ತೀರಕ್ಕೆ ಹೋದಾಗ ಉಲೂಪಿಗೆ ಈತನ ಮೇಲೆ ಪ್ರೇಮ ಪಲ್ಲವಿಸಿ ಇಲ್ಲಿಯವರೆಗೆ ಕರೆ ತಂದಿದ್ದಾಳೆ. ಮಲ್ಲಿಗೆಯ ಬಳ್ಳಿಯೊಂದು ಆಶ್ರಯಿಸಿದ್ದ ಮಾಮರ ಉರುಳಿ ಹೋಗಿ ಈಗ ಏಕಾಂಗಿಯಾದ ಈ ಬಳ್ಳಿಗೆ ಮತ್ತೊಂದು ಮಾಮರದ ಅವಶ್ಯಕತೆ ಇಲ್ಲವೇ? ಮಗಳೇ, ನಿನ್ನ ಮಾತು ನನಗೂ ಅರ್ಥವಾಗುತ್ತದೆ. ಆದರೆ ನೀನು ಕರೆತಂದವನಾರು? ಹೆಸರು ಗೊತ್ತಿಲ್ಲ. ಮದುವೆಗೆ ಒಪ್ಪಿದ್ದಾನೆಯೋ? ಅದೂ ತಿಳಿದಿಲ್ಲ. ಕೇಳಬೇಕಲ್ಲ. ಹೇಗೆ ಕೇಳುವುದು? ಮಾಯಾಬಂಧವಿದೆಯಲ್ಲ. ಇದೋ ಈಗಲೇ ಬಂಧ ಮುಕ್ತಗೊಳಿಸುತ್ತೇನೆ. ಸುತ್ತಲೂ ಜಲಾವೃತವಾದಂತಹ ಪ್ರದೇಶ, ಇಲ್ಲಿಗೆ ಹೇಗೆ ಬಂದೆ? ನನ್ನನ್ನು ಕರೆತಂದವರಾರು? ಅಗ್ನಿಕಾರ್ಯವಸಗುತ್ತಿದ್ದ ನನ್ನನ್ನೇ ಅಪಹರಿಸಿದಿರೆ. ಇದೇನಿದು? ಸರಸವೇ? ಸಾಹಸವೇ? ಸ್ವಾರ್ಥವೇ? ಸಂಘರ್ಷವೇ? ಹೇಳದೆ ಹೋದರೆ ತೃಣ ಮಾತ್ರದಿಂದ ನಿಮ್ಮ ಲೋಕವನ್ನೇ ಸುಟ್ಟು ಕರುಣಾರ್ದ್ರ ಭಾವ ಶರಣು. ಕಪಟದಿಂದ ಸೆಳೆ ತಂದುವುದಲ್ಲ, ಮತ್ತೇನಿದು? ರೂಪ ಲಾವಣ್ಯಕ್ಕೆ ಮನಸೋತು ಕರೆ ತಂದಿದ್ದೇನೆ. ಇದು ಭೋಗವತಿ. ನಾನು ನಾಗನಂದಿನಿ ಉಲೂಪಿ. ನಾನೀಕೆಯ ಪಿತ ಗೌರವ್ಯ. ಓಹೋ ವೀರ, ಈ ಕೇಳಿಕೆ ಸರಿಯೋ ತಪ್ಪೋ ಗೊತ್ತಿಲ್ಲ. ಯಾಕೆ? ಯಾಕೆಂದರೆ ಈ ಹಿಂದೆ ಕಾಲಿಯತನಯ ಸಿಂಧೂರನನ್ನ ವರಿಸಿದ ನನ್ನ ಮಗಳು ಅಂದೇ ಗರುಡನಿಂದಾಗಿ ತನ್ನ ಮಾಂಗಲ್ಯ ಕಳಚುವ ದುರ್ಧರ ಸ್ಥಿತಿ ಒದಗಿ ಬಂತು. ಪತಿಭಾಗ್ಯ ವಂಚಿತಳಾದ ನನ್ನ ಸುತೆಯನ್ನು ನಿನ್ನ ಸತಿಯಾಗಿಸಿ ಅವಳ ಬಾಳನ್ನು ಬೆಳಗಬೇಕು. ಓ ಪನ್ನಗಪತಿ, ಪನ್ನಗಪತಿ ನೀ ಕೇಳಿನ್ನಗ ಸಂಗತಿಗಳ ಉನ್ನತ ಜತೆ ಕುಲದೊಳಗಿಲ್ಲ ಜನುಮವಾಗಿ ಧರಣಿಯ ತೋರಣೆಯ ತೊರೆಯುತ್ತ ನೀ ತರುಣಿಯ ಬರಿಬುದು ಸರಿಯ ಪುದೆ ಬುರಗರ ಕುಲದವಳ. ನಿಮ್ಮ ಆಸೆ ಆಕಾಶ ಸೇರುವ ಮೊದಲು ಒಂದಷ್ಟು ಅಗತ್ಯತೆಗಳನ್ನು ವಿಮರ್ಶಿಸಬೇಡವೇ? ಖಂಡಿತವಾಗಿ. ನಾನು ಶಶಿಕುಲ ಸಂಭೂತ ಮಧ್ಯಮ ಪಾಂಡವ ಪಾರ್ಥ. ಧರ್ಮದ ದ್ರೌಪದಿಯರ ಏಕಾಂತಕ್ಕೆ ಭಂಗ ತಂದ ಕಾರಣದಿಂದಲಾಗಿ ತೀರ್ಥಯಾತ್ರೆಗೆ ಹೊರಟು ಬಂದೆ. ತೀರ್ಥಯಾತ್ರೆ ಎನ್ನುವುದು ಚರಸ್ಥಿತಿಯ ದೀಕ್ಷೆ. ನಾನೀಗ ವಿವಾಹವಾಗಿ ಇಲ್ಲಿಯೇ ಸ್ಥಿರವಾಗಿ ನಿಂತರೆ ನನ್ನೇ ವ್ರತಕ್ಕೆ ಭಂಗ ಬರದೆ. ಮಗಳೇ, ಇದಾಗ್ಲಿಕ್ಕಿಲ್ವೇನೋ? ನೀವು ಹೀಗೆ ಬನ್ನಿ, ಸ್ಥಿರವಾಗಿ ಉಳಿದುಕೊಳ್ಳಿ ಎಂದು ನಾನು ನಿಮ್ಮಲ್ಲಿ ಕೇಳುತ್ತಿಲ್ಲವಲ್ಲ. ಮತ್ತೆ ಬರಡಾದಂತಹ ನನ್ನ ಬದುಕಿಗೆ ನಿಮ್ಮಂತೆ ಇರುವ ಹಸುಗೂಸೊಂದನ್ನು ಕರುಣಿಸಿ ನನ್ನ ಜೀವನವನ್ನು ಸುಭದ್ರಗೊಳಿಸಬಹುದಲ್ವೇ? ಸುಭದ್ರಗೊಳಿಸಬಹುದಿತ್ತು. ಆದರೆ ವಿನೋದ ವಿವಾದ ವಿವಾಹಕ್ಕೆ ಸಮಾನತೆ ಬೇಡವೇ? ಭೂಲೋಕದ ನನಗೂ ಅನ್ಯಲೋಕದ ನಿನಗೂ ಎಲ್ಲಿಯ ಸಂಬಂಧ? ಹೌದು ಅಂತ. ಅಪ್ಪ, ಇಲ್ಲಿ ಬನ್ನಿ. ಏನು ಮಗಳೇ? ಇವರ ವಂಶ ಯಾವುದು? ಚಂದ್ರವಂಶ. ಚಂದ್ರವಂಶದ ಪುರೂರವ ಭೂಪ ಮದುವೆಯಾದದ್ದು ಯಾರನ್ನು? ಊರ್ವಶಿಯನ್ನು. ಸ್ವರ್ಗಲೋಕದವಳಲ್ವೇ? ಶಂತನು ಮಹಾರಾಜ ಮದುವೆಯಾದದ್ದು ಗಂಗೆಯನ್ನು. ಸ್ವರ್ಗಲೋಕದವಳಲ್ವೇ? ಹೀಗಿರುವಾಗ ಜಾಣೆ ಜಾಣೆ ನನ್ನ ಮಗಳು ಗೌರವ್ಯ. ವೀರ, ನಿನ್ನ ಮಗಳ ತರ್ಕಬದ್ಧ ಸಮರ್ಥನೆಗೆ ಮೆಚ್ಚಿದ್ದೇನೆ. ಸಂತೋಷ. ಶೀಲೆ, ರೂಪಸಿಯೂ ಆದ ನಿನ್ನನ್ನು ವಿವಾಹವಾಗುವುದರಲ್ಲಿ ನನಗೆ ಯಾವ ಅಭ್ಯಂತರವೂ ಇಲ್ಲ. ಹಾಗಾದರೆ ನಾವಿನ್ನು ವಿವಾಹ ಸಿದ್ಧತೆಯಲ್ಲಿರುತ್ತೇವೆ. ಹಾಗೆ ಹೀಗೆ ಬನ್ನಿ, ಹೀಗೆ ಬನ್ನಿ. ಮನೋಪ್ರೀತ, ಪನ್ನಗಾತ್ಮಜೆ, ಮುದುಡಿದ ತಾವರೆಯಂತಿದ್ದ ನನ್ನ ಬದುಕಿಗೆ ಹೊಂಬಿಸಿಲಾಗಿ ಬಂದವರು ನೀವು. ನಿಮ್ಮ ಸುಖದಲ್ಲಿ ಅಲ್ಲದಿದ್ದರೂ ಕಷ್ಟದಲ್ಲಾದರೂ ನಿಮ್ಮ ಜೊತೆಯಾಗಿಯೇ ಇರುತ್ತೇನೆ ಸ್ವಾಮಿ. ಉಲೂಪಿ, ನೀನು ಸಬಲೆಯಾಗಿ ದಿಟ್ಟ ನಿರ್ಧಾರದಿಂದ ನಮ್ಮಿಬ್ಬರ ಬಾಳದೀಪವನ್ನು ಹಚ್ಚಿದ್ದಿ.
ಆ ದೀಪ ಆರದಂತೆ ಸದಾ ಬೆಳಗುತ್ತಿ ಎನ್ನುವ ಭರವಸೆ ಈ ನಿನ್ನ ಪ್ರಾಣ ರಮಣನಿಗೆ. ನೀರೇ, ಈ ಸಮಯ ಮಧುಮಯವಾಗಲಿ, ಹೀಗೆ ಬಾ. ಕೇಳಿದಿರೆ, ಕುರುಕ್ಷೇತ್ರ ಯುದ್ಧದಲ್ಲಿ ಭೀಷ್ಮಾಚಾರ್ಯರು ಶರಶೈಯಲ್ಲಿ ಎರಗಿದರಂತೆ. ಕಾಂಡವನದಲ್ಲಿ ಮೂಕರೋದನೆಂದು ಉರಿಯುತ್ತಿದ್ದ ಸಸ್ಯ ಸಂಕುಲಗಳು, ಚೇತರಿಸಿ ಕರಟಿಕ ಬರುತ್ತಿದ್ದ ಪ್ರಾಣಿ ಸಂಕುಲಗಳು ಒಂದೆಡೆ. ಆದರೆ ಈ ಅಶ್ವಸೇನನ ಪ್ರಾಣವನ್ನು ಉಳಿಸಿ ಹೊರಳುತ್ತಾ ನರಳುತ್ತಾ ಕಣ್ಣೀರು ಸುರಿಸುತ್ತಾ ಸುಟ್ಟು ಸೂಕರಿಯಾದ ನನ್ನ ತಾಯಿ ನಮ್ಮ ಸಂಸಾರವನ್ನು ನಾಶಗೈದ ಅರ್ಜುನನ ಬಾಳನ್ನ ತಗ್ಗಿಸಲು ಪಟ್ಟ ಪ್ರಯತ್ನಗಳೆಲ್ಲ ವಿಫಲವಾದಾಗ ಅಂತಲ್ಲ ಒಂದು ಸುವಾರ್ತೆ. ಹಾವು ಕಚ್ಚಬೇಕಾದಲ್ಲಿಗೆ ಕಚ್ಚಬೇಕು. ಇಷ್ಟೊತ್ತಿಗಾಗಲೇ ಬರಬೇಕಿತ್ತಲ್ಲ. ಕೊಡುತ್ತೀರಿ ಹೊಸ ಸೋದರರೇ, ಎಂದಿನಂತೆ ಇಂದು ಕೂಡ ಭಗವಾನ್ ಭಾಸ್ಕರ ದೇವನಿಗೆ ಅರ್ಘ್ಯ ಪ್ರದಾನ ಮಾಡುವುದಕ್ಕೆ ಬೇಕಾಗಿ ಗಂಗಾ ದ್ವಾರವನ್ನು ಪ್ರವೇಶಿಸಿದ್ದೇವೆ. ಹೀಗೆ ಬನ್ನಿ. ನಮಸ್ಕಾರ ಉಂಟು. ಯಾರು ನೀವು? ಹೇಳಿಕೊಳ್ಳುವುದಕ್ಕೆ ತಕ್ಷಕನ ಮಗ ಅಶ್ವಸೇನ. ಓಹೋ, ನಾನು ಈಗ ಗಮನಿಸಿ. ಏನು ಬಾಲ ತುಂಡಾಗಿದೆ. ಬಾಲ ಬಿಡಿ ಸ್ವಾಮಿ, ತಲೆಯೇ ಉರುಳಿ ಹೋಗುವ ಸಂದರ್ಭ ಬಂದರೂ ನೀವು ಹೇಗೆ ಸಮಾಧಾನದಲ್ಲಿದ್ದೀರಾ? ಅಂತಹದ್ದೇನಾಯ್ತು? ನಿಮಗೆ ವಿಷಯ ಗೊತ್ತಿಲ್ವಾ? ಯಾವ ವಿಷಯ? ನೀವು ಅಷ್ಟವಸುಗಳು. ಹೌದು. 1 2 3 4 5 6 8 ಎಲ್ಲಿದ್ದಾರೆ? ಧ್ರುವನು ಭೀಷ್ಮನಾಗಿ ಕುರುಕ್ಷೇತ್ರದಲ್ಲಿ ಕಾಲಯಮನಂತೆ ಹೋರಾಡುತ್ತಾ ಇದ್ದಾನೆ. ಹೋರಾಟ? ಅಯ್ಯೋ ಪಾಪ ಮುದಿಯ, ಅವನಿಗೆ ಈಗ ಆಗ್ಬಾರ್ದಿತ್ತು. ಅಯ್ಯೋ, ಏನಾಯ್ತು ಅಂತದ್ದು? ಭೀಷ್ಮನಿಗೆ ಮೋಸ 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 ಮೋಸ. ಹೇಗೆ? ಹೇಗೆ? ಶ್ರೀಮತಿಯನ್ನು ಎದುರು ನಿಲ್ಲಿಸಿ ಶಸ್ತ್ರತ್ಯಾಗ ಮಾಡುವಂತೆ ಮಾಡಿ ಚುಚ್ಚುವ ಬಾಣದ ಮೇಲೆ ಹೊಡೆದು ಮಲಗಿಸಿದ್ದಾರೆ. ಇಷ್ಟಕ್ಕೆಲ್ಲ ಕಾರಣ ಕುಲದೇಲ್ಗೆಗಾಗಿ ಆಹ್ವಾನಿಸಿ ದುಡಿದಂತಹ ವೃತ್ತ ಭೀಷ್ಮನಿಗೆ ಈ ದುರ್ಪರಿಸ್ಥಿತಿ ತಂದ ಬಡಿಸಿರು ಹೋಗಲಿ. ಇದು ವಸುಗಳ ಶಾಪ. ಎದ್ದೇಳು. ಯಾರು ನೀನು? ನೀವು ಈಗ ತಾನೇ ಶಾಪ ಬಿದ್ದಿರಲ್ಲ, ಅದೇ ಅರ್ಜುನನ ಅರ್ಧಾಂಗಿ ಉಲೂಪಿ ನಾನು. ಅರ್ಜುನನ ಅರ್ಥ ಬಂದ ಉದ್ದೇಶ? ನರನಾಗರಿಗೆ ಮಾನ್ಯರಾದ ನಾಕಿಗರೇ ಕ್ಷೋಭೆಗೆ ಒಳಗಾಗುವುದು ಸರಿಯೇ ಸ್ವಾಮಿ? ಕ್ಷೋಭೆ? ಏನದರ ತಾತ್ಪರ್ಯ? ವಸುಗಳೇ, ನೀವು ಆ ದ್ರೋಹಿ ಅಶ್ವಸೇನನ ಮಾತನ್ನು ನಂಬಿ ಸದ್ಧರ್ಮಿ ಪಾರ್ಥ ಮಹಾಶಯರನ್ನು ಶಪಿಸಬಾರದು. ಏನು ಲೂಪಿ, ಗಂಡನನ್ನು ವಹಿಸಿಕೊಂಡು ನಮ್ಮನ್ನೇ ಖಂಡಿಸುತ್ತಾ ಇದೆಯಾ? ಸ್ವಾಮಿ, ಮತ್ತೆ ಹೇಗೆ? ಒಮ್ಮೆ ಯೋಚಿಸಿ. ಅಷ್ಟವಸುಗಳಾದ ನಿಮಗೆ ಭೂಲೋಕದಲ್ಲಿ ಜನಿಸುವಂತೆ ಶಾಪವಿದ್ದವರಾಗಿ ವಸಿಷ್ಠ ಮುನಿಗಳು. ಅದರಲ್ಲಿ ನಿಮ್ಮೆಲ್ಲರ ಶಾಪ ವಿಮೋಚನೆಯಾದದ್ದು ಯಾರಿಂದ? ಗಂಗಾ ಮಾತೆ. ಹಾಗಾದರೆ ಭೀಷ್ಮರ ಶಾಪ ವಿಮೋಚನೆಯಾಗಲಿಲ್ಲವೇ ಏಕೆ ಸ್ವಾಮಿ? ಏಕೆಂದರೆ ಶಾಪದ ಪರಿಮಾರ್ಜನೆಯೇ ಹಾಗೆ. ಭೀಷ್ಮನಿಗೆ ಬಣ್ಣ ಬೇಸರಗಳ ಸುದೀರ್ಘ ಜೀವನ, ಕೊನೆಗೆ ಮುಳ್ಳಿನ ಮೊನೆಯ ಮೇಲೆ ಮೋಕ್ಷದ ಪಯಣ. ಹೇಗೆ ಸ್ವಾಮಿ? ಮುಳ್ಳಿನ ಮೊನೆಯ ಮೇಲೆ ಮೋಕ್ಷದ ಪಯಣ. ಈಗ ಹೇಳಿ, ನನ್ನ ಗಂಡ ಪಾರ್ಥ ಶಿಕ್ಷಾರ್ಹರೇ? ಒಮ್ಮೆ ಕುಂಕುಮ ಭಾಗ್ಯ ಕಳೆದುಕೊಂಡೆ
ಮತ್ತೆ ಆ ದುಷ್ಕರ ಸ್ಥಿತಿಗೆ ತಂದೊಡ್ಡಬೇಡಿ ಸ್ವಾಮಿ. ಅವಕ್ಕೆ ಮರುಗದಿರು. ಇದು ನಿನಗೊಂದು ಭರವಸೆ. ಭಾರತ ಯಾರೋ ಅನ್ಯರ ಕೈಯಿಂದ ಮರಣ ಹೊಂದದೆ ತನ್ನ ಮಗನೊಂದಿಗೆ ಹೋರಾಡಿ ಮರಣ ಹೊಂದುವವನಿದ್ದಾನೆ. ಇದೇನು ಸ್ವಾಮಿ? ಚಿಂತಿಸಬೇಡ. ಆತನನ್ನು ಕೊಲ್ಲುವ ಹಾಗೆಯೇ ಕಾಯುವ ಕೈಗಳು ನಿನ್ನಲ್ಲೇ ಇವೆ. ಸ್ವಲ್ಪ ಯೋಚಿಸು. ಮತ್ತೆಲ್ಲವೂ ಹರಿಚಿತ್ತ. ಶುಭವಾಗಲಿ. ಕೊಲ್ಲುವ ಕೈ ಅರ್ಜುನನ ಮಗ. ಸರಿ ಸರಿ. ಮಾತೆ ಉಲೂಪಿ ಚಿತ್ರಾಂಗದೆಯರ ಹಾರೈಕೆಯೊಂದಿಗೆ ಬೆಳೆದ ನನಗೆ ಎಳವೆಯಿಂದಲೂ ಕಾಡುತ್ತಿದ್ದ ಕುತೂಹಲಕ್ಕೆ ಇಂದಿಗೆ ಉತ್ತರ ದೊರೆಯಿತು. ಕುರುಕ್ಷೇತ್ರ ಯುದ್ಧ ತರುವಾಯ ಬಂಧು ಹತ್ಯೆ ಆದೋಷ ನಿವಾರಣಾರ್ಥವಾಗಿ ಪೂಜಿಸಿ ಬಿಟ್ಟ ಪಾಂಡವರ ಯಾಜವಾಜಿ ನಮ್ಮ ಪುರ ಪ್ರವೇಶಿಸುತ್ತಿದ್ದಂತೆ ಅದನ್ನ ಕಟ್ಟಿ ಆ ಹವಕ್ಕೆಂದು ಹವನಾದೆ. ಆದರೆ ನನ್ನ ಮಾತೆಯ ಮಾತು ನನ್ನಲ್ಲಿದ್ದ ಯುದ್ಧೋತ್ಸಾಹವನ್ನ ತಣಿಸಿ ಪಿತೃ ಪ್ರೇಮೋಲ್ಲಾಸ ಸ್ಫುರಿಸುವಂತೆ ಮಾಡಿತು. ಅಶ್ವರಕ್ಷಣೆಗೆ ಬಂದ ಆ ಶುಭ್ರವಾಹನನ ಮಗನೇ ಈ ಬಭ್ರುವಾಹನ. ಆಹಾ, ಪುಳಕಿತನಾದೆ. ತಾಯಿಯ ವಚನದಂತೆ ತಂದೆಗೆರೆಗಳು ನಾ ತೆರಳುವ ಬಗೆ ವಿವಿಧ ಸತ್ವಸ್ತುಗಳು ಯುವತಿಯರು ಕಲಶ ಕನ್ನಡಿಯು ಅರಶಿನ ಕುಂಕುಮ ಕಲಶ ಪುಷ್ಪ ದರ್ಪಣ ಚಂದನ್ ರತ್ನವಸರ ಪನ್ನೀರು ಕಲಶ ಕನ್ನಡಿಯು ಅಪ್ಪಿಕೊಂಡಾರು. ಮಣಿಪುರಾಧೀಶನೇ ಕಪ್ಪ ಕಾಣಿಕೆಗಳನ್ನ ತಮಗೊಪ್ಪಿಸುತ್ತಾ ಇದ್ದಾವೆ, ಸ್ವೀಕರಿಸಬೇಕು. ನೋಡಿದಿರ ನೀವೀತ ಭಯದೊಳಗೂಡಿ ಗಪ್ಪವ ತಂದಿಹ ಬಾಣ ನೋಡಿದರಿವನ ಪುಂಸಗ ಮೂಢ ಮದಿಯು ವಿಶಿಷ್ಟ ವೈದ್ಯಂತಿ ಹೊಂದಿದ ವೀರ ಪ್ರವರ್ತಕ
ಸೇವಕರೇ, ನೋಡಿದಿರಿ ಮೂಢಮತಿಯಾಗಿ ಕುದುರೆಯನ್ನು ಕಟ್ಟಿ ಈಗ ನಮ್ಮ ಮೇಲಿನ ಭೀತಿಯಿಂದಲಾಗಿ ಶರಣು ಬಂದಿದ್ದಾನಲ್ಲ ನಪುಂಸಕ. ಈತ ಯಾರಿರಬಹುದು? ನನ್ನದೇ ತಪ್ಪು ಮಂತ್ರಿ ಸುಬುದ್ಧಿ. ನಾನೇ ಪರಿಚಯ ಹೇಳಿಕೊಳ್ಳಬೇಕಿತ್ತು. ಜನಕ ಜನರೆಂದ ನರನಾತ್ಮಜ ನಿನಗನು ಮಾನ ಹುಟ್ಟುವುದದಿ ಸಾಜ ಜರಗನೆಂಬುದನರಿಗದಿ ಅಜ್ವಮನು ಚಕ್ರಬದ್ಧದಿ ಕಂಡಿರಿ. ಈ ಹಿಂದೆ ನೀವು ಮಣಿಪುರಕ್ಕೆ ತೀರ್ಥಯಾತ್ರೆಗೆಂದು ಬಂದಾಗ ನನ್ನ ತಾಯಿ ಚಿತ್ರಾಂಗದಾದೇವಿಯನ್ನ ಪುತ್ರ ಪುತ್ರಿಕಾ ಧರ್ಮದಂತೆ ವಿವಾಹವಾಗಿ ಜನಿಸಿದವನು ನಾನು ಎಂಬ ವಿಚಾರ ತಾಯಿಯಿಂದ ತಿಳಿಯಿತು. ಹಾಗಾಗಿ ಕ್ಷಾತ್ರ ಪಂಥದಿಂದ ಕಟ್ಟಿದ ಹಯವನ್ನ ಕಪ್ಪ ಕಾಣಿಕೆ ಸಹಿತವಾಗಿ ತಮ್ಮ ಪದ ಮೂಲಕ್ಕೊಪ್ಪಿಸಿದ್ದೇನೆ. ಬಂದವನು ನಿನ್ನ ಮಗ ಬಬ್ರುವಾಹನಪ್ಪ, ನಿನ್ನ ಮಗ ಬಬ್ರುವಾಹನ. ಅಯ್ಯ ಪಾರ್ಥ, ಹಂಸಧ್ವಜ, ಈ ಬಗೆಯ ತಿರಸ್ಕೃತಿ ಸಮ್ಮತವಲ್ಲ. ಯಾಕೆ? ಈತನ ನಡೆ ನುಡಿ ಎಲ್ಲವೂ ನಿನ್ನನ್ನೇ ಹೋಲುವಂತಿದೆ. ಕೇವಲ ಬಾಹ್ಯ ರೂಪದ ಸಾಮ್ಯತೆಗಳು ಸಾಕೆ. ಚಿಕ್ಕಪ್ಪ, ಋಷಕೇತು ಅಸ್ಥಿರ ಎದುರಗವೆಂದು ತಿಳಿದ ಮೇಲೂ ಕಟ್ಟಿದ್ದಾನೆ ಎಂದಾದರೆ ಈತ ಕಟ್ಟಾಳುವೇ ಇರಬೇಕು. ಹಾಗಾಗಿ ಈತನನ್ನು ಮಗನೆಂದು ಒಪ್ಪಿಕೊಳ್ಳಬಹುದಲ್ವ ಚಿಕ್ಕಪ್ಪ? ಮಗು ಕೂವೆ ರಾಜಧಾವಣಿಯನ್ನು ಏರಿದರೆ ರಾಜಹಂಸವಾಗುತ್ತದೆಯೋ? ಅರ್ಜುನನ ಮಗನಾಗುವುದಕ್ಕೂ ಯೋಗ್ಯತೆ ಬೇಕು. ಅಂದರೆ ಚಕ್ರವ್ಯೂಹದಲ್ಲಿ ಹೋರಾಡಿ ಮಾಡಿದ ವೀರ ಅಭಿಮನ್ಯು ನನ್ನ ಮಗನೇ ಹೊರತು ಇಂತಹ ರಣ ಹೇಳಿಲ್ಲ. ಹಾಗಾದರೆ ಈತ ಇಂದಿವನ ತಾಯಿ ವೈದ್ಯನು ಕೂಡಿ ತರಳ ನಿಮನನು ಪಡೆದ ಮೇಲೆ ಧರೆಯೊಳದಿ ಜಸ ಪಡೆದ ನರ ನಿಪಿದ ನಿಲ್ದಿಮಗೆ ಪರಿಚಯಿಸಿರಲು ಬಗುದು ತಬಲೆ. ಬಹುಶಃ ಹೀಗೆ ಈತನ ತಾಯಿ ಕಾಮಪ್ರಲಾಭನಿಗೆ ಸಿಲುಕಿ ನನ್ನ ವೈಶ್ಯಮಿತ್ರನನ್ನು ಕೂಡಿ ಇವನನ್ನು ಪಡೆದಿರಬೇಕು. ಈತ ತನ್ನ ತಂದೆ ಯಾರೆಂದು ಕೇಳಿದ ಕಾಲಕ್ಕೆ 3 ಲೋಕದ ಗಂಡನೇ ನಿನ್ನ ತಂದೆ ಎಂದು ಆಕೆ ಹೇಳಿರಬೇಕು. ಅಂತಹ ಕುಲಟೆಯ ಕುಲದಲ್ಲಿ ಹುಟ್ಟಿದ ಪಿಂಡವೇ ನಿನ್ನ ಕಪ್ಪಕ್ಕೆ ನನ್ನ ನನ್ನ ಹೊತ್ತು ಹೆತ್ತು ಸಾಕಿ ಸಲಹಿದ ನನ್ನ ತಾಯಿಯನ್ನು ಯಾವ ನಾಲಿಗೆಯಿಂದ ಹಾಗಿದ್ದೆಯೋ ಅದೇ ನಾಲಿಗೆಯಿಂದ ಈ ಬಬ್ರುವಾಹನ ನಿನ್ನ ಮಗ ಹೌದು ಎನ್ನಿಸುತ್ತೇನೆ. ಮಂತ್ರಿಗಳೇ, ಕಪ್ಪವನ್ನು ಹಿಂದೊಯ್ಯಿರಿ. ಬೇಬಚ್ಚು ತೀರುತ್ತು ಶರಣ್ಯ ಭಾವ, ಇನ್ನೇನಿದ್ದರೂ ಶರಪ್ರವಾಹ. ಸಿದ್ಧರಾಗಿ ಮುಂದುವರಿದಿದ್ದೀಯ. ನಿನ್ನ ತರಳತನಕ್ಕೆ ಸರಳ ಮನೆಯಲ್ಲಿ ಉತ್ತರಿಸುತ್ತೇನೆ.
ನಿನ್ನ ತಂದೆ ಕರ್ಣನನ್ನ ಆರ್ಥಿಕವನ್ನು ಮುಗಿಸಿದ್ದಾನೆ. ಈಗ ನಿನ್ನನ್ನು ಕೊಲ್ಲಿಸುವುದಕ್ಕಾಗಿ ನನ್ನಲ್ಲಿಗೆ ಕೊಳಿತ. ನನ್ನ ಹಣೆ ಬರಹವನ್ನು ನಿರ್ಧರಿಸುವುದಕ್ಕೆ ನೀನು ವಿಧಿಯು ನಿನ್ನಲ್ಲಿ ಅಷ್ಟೊಂದು ಸತ್ವ ಇರುವುದೇ ಹೌದು ಅಂತಾದ್ರೆ ಯುದ್ಧದ ಮುಖಾರ ತೋರಿಸುತ್ತೇನೆ. ಪುತ್ರಶೋಕವನ್ನ ನಿರಂತರವಾಗಿದೆಯಾ ಮಗು? ಕೃಷ್ಣ ಗೋವಿಂದ ವಾಸುದೇವ. ತಿರುಪರಾಕ್ರಮಿ ಪಾರ್ಥ ಪರಮ ಪತಿವ್ರತೆಯಾದ ನನ್ನ ತಾಯಿಯನ್ನು ನಿಂದಿಸಿದೆಯಲ್ಲ, ಅದಕ್ಕಾಗಿ ನಿನಗೆ ಈ ದುರ್ಗತಿ. ಅವರಿವರನ್ನ ಗೆದ್ದೆ ಎಂಬ ನಿನ್ನ ಅಹಂಕಾರ ಇಂದಿಗೆ ಮಣ್ಣಾಗಲಿ. ಉಳಿದವರನ್ನು ಗೆದ್ದೆ ಎಂದು ಒಪ್ಪಬೇಡ. ಪರಶಿವನಲ್ಲಿ ತುಡುಕಿದ ಈ ಪೃಥ್ವಿಯ ಪ್ರತ್ಯಕ್ಷ ಪರಮೇಶ್ವರನೆದುರು ನೀನೆಷ್ಟು ಎಂಬುದನ್ನು ತೋರಿಸುತ್ತೇನೆ. ಬಾ ಮುಂದೆ. ರಮಣಗಿಂತಾದುದೇ ದುರ್ವಿಧಿಗಿಂತು ಮಮ ಪತಿಯನ್ನೈದುದೇ ರಮಣ ರಮಣ
ಮಗನೇ, ಹಾಗಲ್ಲವಮ್ಮ. ಅನ್ಯರ ಮಾತನ್ನು ಕೇಳಿ ನಿನ್ನ ತಂದೆಯನ್ನು ಕೊಂದೆ ಅಲ್ಲ ಕಂದ. ಹೀಗೆ ಧೈರ್ಯಿಸಿಕೊ, ಭಾವಾವೇಶಕ್ಕೊಳಗಾಗಬೇಡ. ಇದು ಅಡುವ ಹೊತ್ತಲ್ಲ. ಬಬ್ರುವಾಹನ, ಈಗ ಪಾರ್ಥನನ್ನು ಉಳಿಸಲು ಪಾತಾಳದ ಸಂಜೀವಕ ಮಣಿಬೇಕು. ಅದರ ರಕ್ಷಣೆಗಿರುವವ ಧೃತರಾಷ್ಟ್ರ. ನಾನು ಸಾಮದಿಂದ ಕೇಳಿದೆ, ಕೊಡಲಿಲ್ಲ. ನೀನು ಸಂಗ್ರಾಮದಿಂದ ಸಾಧು. ವಿಜಯೀ ಭವ. ಕ್ರೌರ್ಯವನ್ನು ಬೆರೆದಂತಹ ಅರ್ಜುನ ರಣರಂಗದಲ್ಲಿ ಅಳಿದಿದ್ದಾರಂತೆ. ಬದುಕಿಸಲು ಸಂಜೀವಕ ಮಣಿಯನ್ನು ಕೇಳಲು ಬಂದ ಉಲೂಪಿಯನ್ನು ತಿರಸ್ಕರಿಸಿ ಮತ್ತೀಗ ಪಾರ್ಥನ ಮಗನೇ ಬಂದಿದ್ದಾರಂತೆ. ಅವನನ್ನು ಎದುರಿಸಬೇಕಾಗಿದೆ. ಮುಂದುವರಿಯೋಣ. ಅಭೇದ್ಯವಾದ ಈ ಲೋಕನಗರಿಗೆ ಅಭಿಯೋಗ ಬೆಳೆಸಿದೆವು. ಹೆಚ್ಚು ಮೇರೆಯ ಬೇಡ. ಇನ್ನ ಕರುಣ ಮಂತ್ರ ಇಲ್ಲಿ ಫಲಿಸದು. ಕರುಣ ಬೇಕೆ ನಿಮಗೆ ಪಿಪಿಲಿಗೆ ಅಷ್ಟು ಸಾಕು. ಬನ್ನಿ. ಬಂದವನು ಶೇಷನ ಮೊಮ್ಮಗ ನೆನಪಿಡು. ಯಾರೇ ಆಗಲಿ ಈ ಮಣಿಯ ರಕ್ಷಣೆ ನನ್ನ ಹೊಣೆ. ಅಂತೆಯೇ ತಂದೆಯ ಪ್ರಾಣ ರಕ್ಷಣೆ ಈ ಮಗನ ಹೊಣೆ. ನಿನ್ನ ಅಪ್ಪ ಅಲ್ಲಿ ಸತ್ತು ಬಿದ್ದಿದ್ದಾರೆ. ನಿನ್ನನ್ನು ಇಲ್ಲಿ ಕೆಳಗುತ್ತಾರೆ. ನೋಡಿಕೊಡ್ತೇನೆ.
ವೆಂಕಟೇಶ ಕಾಪಾಡು ಕಾಪಾಡು. ಏನು ಬೇಕಾದಂತ ಮಣಿಯನ್ನು ನಾನು ಕೊಡ್ತೇನೆ, ಅವರನ್ನು ಬಂದ ಮುಕ್ತಗೊಳಿಸು. ಆಗಲಿ. ವರಮಣಿ ಸ್ಪರ್ಶದಿಂದ ತೆಚ್ಚೆತ್ತು ಫಲಗುಣ ಹರಿಯ ಕಂಡಾಗ ಭಕ್ತಿಯಲ್ಲಿ ಜಯ 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 ಜಯ. ಏನಿದು ಸ್ವಾಮಿ? ಪಾರ್ಥ, ಈ ಹಿಂದೆ ನೀಲಧ್ವಜನ ಪತ್ನಿ ಜ್ವಾಲೆಯು ಪುತ್ರ ಶೋಕದಿಂದ ಪ್ರತೀಕಾರ ತೀರಿಸುವ ಸಲುವಾಗಿ ಪುತ್ರ ಹಂತಕನ್ನ ಮಿತ್ರಭಾವದಿಂದ ಕಣ್ಣನಿ ಕ್ಷುದ್ರಳು ಎಂದು ಗಂಗೆಯನ್ನ ಹರಿದ ಕಾಲಕ್ಕೆ ಕೋಪಗೊಂಡಂತಹ ಜಾನವಿ ನನ್ನ ಮಗನನ್ನ ಕೊಂದವ ಅವನ ಮಗನಿಂದಲೇ ಹತನಾಗಲಿ ಎಂದು ಶಪಿಸಿದಳು. ಹಾಗಾಗಿ ಈ ಪರಿಭವ. ಪಾರ್ಥ, ಒಮ್ಮೆ ಸರಿಯಾಗಿ ನೆನಪಿಸಿಕೊ. ನೀನು ಮಣಿಪುರಕ್ಕೆ ಬಂದದ್ದು, ಚಿತ್ರಾಂಗದೆಯನ್ನ ವರಿಸಿದ್ದು, ಇಬ್ಬರಿಗೆ ಮಗ ಹುಟ್ಟಿದ್ದು ಎಲ್ಲವೂ ನೆನಪಾಯಿತು ಸ್ವಾಮಿ. ಚಿತ್ರ ನನ್ನ ಮಗ ಬಬ್ರುವಾಹನ. ಹೀಗೆ ಬಾ, ಉಸಿರೆತ್ತ ತಂದೆಗೆ ಉಸಿರಾದಯ ಮಗನೇ. ಕಿರೀಟಿ, ನಿನ್ನನ್ನ ಕೊಂದು ಕಾದ ಕೈ ಮತ್ತೊಂದಿದೆ. ಕೊಂದು ನೀನೇ ವಿವರಿಸು. ಹೌದು ಸ್ವಾಮಿ, ಜ್ವಾಲೆಯಂತೆ ಅಶ್ವಸೇನನು ವಸುಗಳನ್ನು ಪ್ರಚೋದಿಸಿ ನಿಮಗೆ ಶಾಪ ತಟ್ಟುವಂತೆ ಮಾಡಿದ. ನಾನು ಅವರಲ್ಲಿ ಹನಿಗಣ್ಣಾದಾಗ ಪಾರ್ಥ ಮಗನಿಂದಲೇ ಮರಣ ಹೊಂದಿದರು, ಮತ್ತೆ ಸಜೀವ ಹೊಂದುತ್ತಾನೆ ಎಂದರು. ಹಾಗಾಗಿಯೇ ಮಗ ಬಬ್ರುವಾಹನನನ್ನು ಅಣಿಗೊಳಿಸಿದೆ. ಹರಿಯ ಕರುಣೆಯಿಂದ ಮಣಿಯ ಮೂಲಕ ಮತ್ತೆ ಬದುಕಿಸಿಕೊಂಡೆ. ಉಲೂಪಿ, ಸ್ವಾಮಿ, ಅಂದು ನೀನಾಡಿದ್ದು ಬರೇ ಬಾಯಿ ಮಾತು ಎನ್ನುವುದಾಗಿ ಭಾವಿಸಿದ್ದೆ. ನುಡಿದಂತೆ ನಡೆದೆಯಲ್ಲ, ನನಗಾಗಿ ಬರಲಿದೆಯೇನೆ? ಇಲ್ಲ ಸ್ವಾಮಿ. ಉಲೂಪಿ, ನೀನು ಸತಿಯಲ್ಲ, ಮಹಾಸತಿ. ಎಮ್ಮೆಲ್ಲಿಗೆ ಎಲ್ಲವೂ ಸುಖಾಂತ್ಯವಾಯ್ತಲ್ಲ. ಬಬ್ರುವಾಹನನು ಅಶ್ವರಕ್ಷಣೆಗೆ ನಮ್ಮೊಂದಿಗೆ, ಉಲೂಪಿ ಚಿತ್ರಾಂಗದೆಯರು ಪೂರ್ಣಾವತಿಗೆ ಹಸ್ತಿನೆಗೆ ಸೇರಿಕೊಳ್ಳಲಿ. ಸತಿ ಉಲೂಪಿ ಆದರ್ಶಗಳು ಎಲ್ಲೆಡೆ ಪಸರಿಸಲಿ ಎಂಬ ಸದಾಶಯದೊಂದಿಗೆ ಈ ಕಥಾಭಾಗಕ್ಕೆ ಮಂಗಳವನ್ನ ಹಾಡೋಣ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಇದೀಗ ಪ್ರದರ್ಶನವನ್ನು ನೀಡಿದಂತಹ ತಂಡ ಆಳ್ವಾಸ್ ಧೀಂಕಿಟ ಯಕ್ಷಗಾನ ಅಧ್ಯಯನ ಕೇಂದ್ರ ಮೂಡಬಿದ್ರೆ. ಈ ತಂಡದ ವಾಚಿಕ ವಿಭಾಗದ ಅಭ್ಯರ್ಥಿ ಈಗಾಗಲೇ ಎದುರು ಬಂದು ನಿಂತಿದ್ದಾರೆ. ಒಳ್ಳೆಯ ಪ್ರದರ್ಶನ, ಒಳ್ಳೆಯ ಪೂರ್ವ ತಯಾರಿ, ಅದನ್ನು ಅಭಿನಂದಿಸಲೇಬೇಕು. ಧನ್ಯವಾದಗಳು. 2 ಪ್ರಶ್ನೆಗಳನ್ನು ಮುಂದಿಡ್ತಾ ಇದ್ದೇನೆ. ಮೊದಲನೆಯ ಪ್ರಶ್ನೆ, ಉಲೂಪಿಯನ್ನು ಸತಿ ಉಲೂಪಿಯಾಗಿಸಿದ ಒಂದು ಪ್ರಸಂಗದ ಚಿತ್ರಣ. ಉಲೂಪಿಯೊಂದಿನ ದಾಂಪತ್ಯವನ್ನ ಅವಳು ಅಪೇಕ್ಷಿಸಿದೆ, ಅಂದ್ರೆ ಪೂರ್ವದಲ್ಲೊಂದು ದಾಂಪತ್ಯ ಭಗ್ನವಾದದ್ರಿಂದ ಅವಳು ಅಪೇಕ್ಷಿಸಿದ್ದೆ ಒಂದು ಸಂತಾನವನ್ನು ಪಡೆಯಬೇಕು, ತನ್ನಿಮಿತ್ತವಾಗಿ ಬದುಕನ್ನು ಕಟ್ಟಿಕೊಳ್ಳಬೇಕು ಅನ್ನೋ ಒಂದು ಸದಾಶಯದಿಂದ. ನೀವಿಲ್ಲಿ ಬಬ್ರುವಾಹನ ಪ್ರಕರಣವನ್ನ, ಚಿತ್ರಾಂಗದೆಯ ಸಂಸಾರದ ಪ್ರಕರಣವನ್ನ ಉಲೂಪಿಯ ಉತ್ತರಾರ್ಧದಿಂದಾಗಿ ಆಯ್ದುಕೊಂಡಿದ್ದೀರಿ. ಆದರೆ ಉಲೂಪಿಯ ಸಂಸಾರದ ಕಥನ ಏನಾಯಿತು, ಉಲೂಪಿಯ ಬದುಕಿನ ಮುನ್ನಡೆ ಏನಾಯಿತು, ಪಾರ್ಥ ಹೇಗೆ ಸಾಧಿಸಿಕೊಟ್ಟ ಅನ್ನೋದು ಮೊದಲ ಪ್ರಶ್ನೆ. ಅದು 2ನೇ ಪ್ರಶ್ನೆಯನ್ನು ಮತ್ತೆ ಕೇಳ್ತೇನೆ. ಸರಿ. ಮೊದಲಿಗೆ ಪ್ರಶ್ನೆಗೆ ಧನ್ಯವಾದಗಳು. ಉಲೂಪಿಯ ಪ್ರಕರಣದಲ್ಲಿ ನಾವು ಸತಿ ಉಲೂಪಿಯನ್ನೇ ತೋರಿಸಬೇಕು ಎನ್ನುವ ಕಾರಣದಿಂದಲಾಗಿ ಎಲ್ಲೆಲ್ಲಿ ಉಲೂಪಿ ಬರುತ್ತಾಳೋ ಅವಳನ್ನು ತೋರಿಸುವುದಕ್ಕೋಸ್ಕರ ಬಬ್ರುವಾಹನ ಪಾತ್ರವನ್ನು ತಗೊಂಡದ್ದು. ಇನ್ನು ಉಲೂಪಿಯ ಕಥನಕ್ಕೆ ಬರುವುದಾದರೆ, ಮೊದಲು ಅವಳು ಕಾಲೀಯತನಾದಂತಹ ಸಿಂಧೂರನನ್ನು ವರಿಸಿರ್ತಾಳೆ. ಆಮೇಲೆ ಅವನು ಕೌರವ್ಯನೆಂದ ಅಪ್ಪಣೆ ಕೇಳಿ ಭೂಲೋಕಕ್ಕೆ ಬಂದಿರುವಾಗ ಗರುಡ ದಾಳಿ ಮಾಡಿ ಸಿಂಧೂರನನ್ನು ವಧಿಸುತ್ತಾನೆ. ಆಗ ಉಲೂಪಿಯು ಗಂಗೆಯಲ್ಲಿ ಹೋಗಿ ತನ್ನನ್ನು ರಕ್ಷಿಸಿಕೊಳ್ಳುತ್ತಾಳೆ. ಅದಾದ ನಂತರ ಅದೇ ಕಾರಣದಿಂದ ಅರ್ಜುನನ ಮೇಲೆ ಮನಸ್ಸೋತು ತಂದೆಯನ್ನು ಒಪ್ಪಿಸಿ ವಿವಾಹವಾಗಿ ಪೂರ್ವ ನಿಯೋಜನೆ, ಅವಳು ತನಗೊಂದು ಪುತ್ರನನ್ನು ಕರುಣಿಸುವಂತ ಬೇಡಿಕೊಳ್ತಾಳೆ. ಆ ರೀತಿಯಾಗಿ ಇರಾವಂತ ಅಂತ ಅರ್ಜುನನೇ ನಾಮಕರಣವನ್ನು ಮಾಡಿ ಮತ್ತೆ ಅವ ಹೊರಡುವುದು. ಅದಕ್ಕೆ ಗಂಗಾದ್ವಾರಕ್ಕೆ ಪುನಃ ಬಂದಾಗ ಉಲೂಪಿ ಅವನಿಗೆ ವರವನ್ನು ಸಹ ನೀಡಿರ್ತಾಳೆ, ನಿನಗೆ ಯಾವುದೇ ಜಲಚರಗಳಿಂದಾಗಿ ಯಾವುದೇ ಅಪಾಯ ಸಂಭವಿಸಲು ಸಾಧ್ಯವಿಲ್ಲ ಎನ್ನುವುದಾಗಿ. ಅದಾದ ನಂತರ ಇರಾವಂತನ ಲಾಲನೆ ಪಾಲನೆಯಲ್ಲಿ ತೊಡಗ್ತಾಳೆ.
ಸ್ವಲ್ಪ ಸಮಯದ ನಂತರ ಪಾಂಡವರು ಕಾಡಿನಲ್ಲಿರುವ ವಿಷಯವನ್ನು ತಿಳಿದು ಅಶ್ವಸೇನ ಎಂಬಂತ ಇಲ್ಲಿ ಬಂದಂಥ ಖಳನಾಯಕ ಅವ ಉಲೂಪಿಯ ಹತ್ತಿರ ಹೇಳುವುದು, ನಾವು ಹೋಗಿ ಸೂಕ್ಷ್ಮ ವಿದ್ಯೆಗಳನ್ನು ಪಾಂಡವರಿಂದ ಕಲಿತು ಮುಂದೆ ಕೌರವರೊಟ್ಟಿಗೆ ಹೋರಾಡ್ತೇವೆ ಎನ್ನುವ ಇಚ್ಛೆಯನ್ನು ಹೊಂದಿ, ಅದೇ ರೀತಿಯಾಗಿ ಅವರು ಬಂದು ಇಂಥ ಕಾಡಿನಲ್ಲಿ ಬರುತ್ತಿರುವಾಗ ಇರಾವಂತನನ್ನು ನುಂಗುವುದಕ್ಕೆ ಅಶ್ವಸೇನ ಪ್ರಯತ್ನ ಪಡ್ತಾನೆ. ಆ ಕಾಲಕ್ಕೆ ಗರುಡ ಬರ್ತಾನೆ. ಅಶ್ವಸೇನ ಬೆದರಿ ಪುನಃ ಪಾತಾಳವನ್ನು ಸೇರಿಕೊಳ್ತಾನೆ. ಇರಾವಂತ ತಾನು ಅರ್ಜುನನ ಮಗ ಎಂದು ಹೇಳಿದ ಕಾಲಕ್ಕೆ ಗರುಡ ಹರಿಯ ಮಿತ್ರನ ಮಗನಾದ್ದರಿಂದ ಅರ್ಜುನ ಈ ಕಾಲದಲ್ಲಿ ಸುರಲೋಕದಲ್ಲಿದ್ದಾನೆ ಅಂತ ಹೇಳಿ ಅವನನ್ನು ಕರೆದುಕೊಂಡು ಹೋಗಿ ಸುರಲೋಕದಲ್ಲಿ ಅರ್ಜುನ ಹಾಗೂ ಇರಾವಂತನ ಮೊದಲ ಮುಖಾಮುಖಿ ಆಗ್ತದೆ. ನಂತರ ಅರ್ಜುನನೇ ಹೇಳ್ತಾನೆ, ನೀನು ಹೋಗಿ ದ್ವೈತವನದಲ್ಲಿರು, ನಾನು ಪುನಃ ಬರ್ತೇನೆ ಅಂತ. ಅಲ್ಲಿ ದ್ವೈತವನಕ್ಕೆ ಪುನಃ ಬಂದು ಅರ್ಜುನ ಅವನಿಗೆ ಧರ್ಮವಿದ್ಯೆಗಳನ್ನೆಲ್ಲ ಬೋಧಿಸಿ ಮತ್ತೆ ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಇರಾವಂತ ಅರ್ಜುನನ ಪಾಳೆಯದಲ್ಲಿ ಸೇರಿ ಯುದ್ಧಕ್ಕೆ ತೊಡಗ್ತಾನೆ. ಆ ಸಮಯದಲ್ಲಿ ಇರಾವಂತನ ಯುದ್ಧವನ್ನು ನೋಡಿ ಯಾರು ಅಂತ ದ್ರೋಣಾಚಾರ್ಯರಿಗೆ ಗೊತ್ತಾಗದೇ ಇರುವ ಕಾಲಕ್ಕೆ ಅಶ್ವಸೇನ ಕರ್ಣನ ಬತ್ತಳಿಕೆಯಲ್ಲಿ ನಿಂತು ಕರ್ಣನೇ ಮಾತನಾಡಿದ ಹಾಗೆ ಈತ ಇರಾವಂತ ಅರ್ಜುನನ ಮಗ ಎನ್ನುವುದಾಗಿ ಗುಟ್ಟನ್ನು ರಟ್ಟು ಮಾಡುತ್ತಾನೆ. ಅದಾದ ನಂತರ ಕಿಮ್ಮೀರನ ಮಗನಾದಂತಹ ಆರ್ಷಶೃಂಗಿ ಎನ್ನುವಾತ ಇರಾವಂತನನ್ನು ವಧಿಸ್ತಾನೆ. ಅಷ್ಟೆಲ್ಲ ಆದ ಮೇಲೆ ನಂತರ ಪಾಂಡವರ ಮಹಾಪ್ರಸ್ಥಾನದ ಸಮಯದಲ್ಲಿ ಉಲೂಪಿಯು ಪಾಂಡವರ ಮಹಾಪ್ರಸ್ಥಾನದ ವಿಷಯವನ್ನು ಕೇಳಿ ಗಂಗಾದ್ವಾರದಲ್ಲಿ ತನ್ನನ್ನು ಆಯ್ಕೆಗೊಳಿಸಿಕೊಳ್ತಾಳೆ ಎನ್ನುವಲ್ಲಿಗೆ ಉತ್ತಮವಾದ ಉತ್ತರ. ಧನ್ಯವಾದಗಳು. ಅಭ್ಯಾಸಗಳಿಗೆ ಅಗತ್ಯವಾಗಿ ಬೇಕಾದಂತಹ ಪುರಾಣದ ಸಂಗ್ರಹ, ಸಂತೋಷ. ಎರಡನೇ ಪ್ರಶ್ನೆ, ಯಕ್ಷಲೋಕದಲ್ಲಿ ಪ್ರಾತಸ್ಮರಣೀಯರಾದಂತಹ ಪುರುಷೋತ್ತಮ ಪುಂಜರ ಪ್ರಸಂಗ ಇದು. ಅದ್ಭುತವಾದ ಸಾಹಿತ್ಯ, ಅದಕ್ಕೆ ಬೇಕಾದಂತಹ ರಂಗಸಜ್ಜಿಕೆಗಳನ್ನು ಒದಗಿಸಿಕೊಟ್ಟು ಪೂರ್ವಸೂರಿಗಳಾದವರು. ಈಗ ಇಡೀ ಪ್ರಸಂಗವನ್ನು ನೀವು ಪ್ರಸ್ತುತಪಡಿಸುವಲ್ಲಿ ಕೊಟ್ಟ ಆಯ್ಕೆ ಸತಿ ಉಲೂಪಿ ಅಂತ, ಉಲೂಪಿಯನ್ನು ಕೇಂದ್ರೀಕರಿಸಿಕೊಂಡದ್ದು. ಇಡೀ ವಾಚಿಕ ವಿಭಾಗದಲ್ಲಿ ನಿಮ್ಮ ವಿಭಾಗದಲ್ಲಿ ನೀವು ಪಾತ್ರಗಳಿಗೆ ಜೀವ ತುಂಬುವ ಪ್ರಯತ್ನವನ್ನು ಮಾಡಿದ್ದೀರಿ. ಅಂದ್ರೆ ನನ್ನ ಪ್ರಶ್ನೆ, ಇಡೀ ಸಮಗ್ರವಾದಂತಹ ಪ್ರಸಂಗವನ್ನು ಆಶಯವಾಗಿರಿಸಿಕೊಂಡ್ರೆ ನೋಟಕರಾಗಿ ಕಂಡಂತಹ ವೀಕ್ಷಕರಿಗೆ ನೀವು ಅಂತಿಮವಾಗಿ ಕೊಡಬಹುದಾದಂತಹ ಸಂದೇಶ ಏನು ಯಕ್ಷಗಾನದಿಂದ ಹಾಗೂ ಈ ಪ್ರಸಂಗವನ್ನ ಕೇಂದ್ರೀಕರಿಸಿಕೊಂಡು ನಿಮ್ಮ ಪ್ರದರ್ಶನದಿಂದ ನೀವು ಕೊಡಬಹುದಾದ ಸಂದೇಶ ಏನು, ಸಾಮಾಜಿಕ ಮೌಲ್ಯ ಏನು? ಸಮರ್ಪಕವಾಗಿ ಉತ್ತರ ಕೊಡ್ತೇನೆ ಎನ್ನುವ ಭರವಸೆಯೊಂದಿಗೆ ಪ್ರಾರಂಭ ಮಾಡ್ತೇನೆ. ಇಲ್ಲಿ ನಾವೆಲ್ಲ ಸೇರಿದವರು ಎಲ್ಲರೂ ಕೂಡ ಪೂರ್ವ ತಯಾರಿಯೊಂದಿಗೆ ವಾಚಿಕಕ್ಕೆ ಎಲ್ಲರೂ ಸಿದ್ಧರಿದ್ದಾರೆ. ಹಾಗಾಗಿ ಪೂರ್ವ ನಿರ್ಧಾರಿತವಾಗಿ ಪ್ರಸಂಗವನ್ನು ನಾವು ಆಲೋಚಿಸಿ ನಮ್ಮ ನಿರ್ದೇಶಕರು ಅದನ್ನೆಲ್ಲ ತಿಳಿಸಿದ್ದಾರೆ. ಉಲೂಪಿಯಿಂದ ಏನನ್ನು ತೋರಿಸಬಹುದು ಈ ಪ್ರಸಂಗದಲ್ಲಿ ಅನ್ನೋದು, ಸತಿಯ ಆದರ್ಶಗಳೇನು, ಸತಿಯ ಗುಣಗಳೇನು ಎನ್ನುವುದನ್ನು ತೋರಿಸುವುದಕ್ಕೋಸ್ಕರವಾಗಿ. ಯಾಕೆ ಅಂತ ಹೇಳಿದರೆ, ಅವಳು ಮೊದಲಿಗೆ ತನ್ನ ಮಗನನ್ನು ಕಳೆದುಕೊಂಡದ್ದು, ತನ್ನ ಗಂಡನನ್ನು ಕಳೆದುಕೊಂಡದ್ದು. ನಂತರ ಅರ್ಜುನ ಗಂಡನನ್ನು ಕಳೆದುಕೊಂಡಂತಹ ವಿಧವೆಗೆ ಆ ಕಾಲದಲ್ಲಿಯೇ ಬಾಳನ್ನು ನೀಡಿದ್ದಾನೆ ಎನ್ನುವುದನ್ನು ತೋರಿಸುವುದಕ್ಕೆ, ಸಾಮಾಜಿಕ ಮೌಲ್ಯವನ್ನು ತೋರಿಸುವುದಕ್ಕೋಸ್ಕರವಾಗಿ. ಅದಾದ ನಂತರ ಗಂಡನಿಗೋಸ್ಕರವಾಗಿ ತನ್ನ ಮಗನಿದ್ದರೂ ಸಾಕು, ಗಂಡನೊಟ್ಟಿಗೆ ಬದುಕುವ ಇಚ್ಛೆಲ್ಲದೆ ಗಂಡನ ಏಳ್ಗೆಗಾಗಿಯೇ ಬಯಸಿ ಅವನಿಗೆ ವರವನ್ನು ಕೊಡುವಂತಹದ್ದು, ಮಗನನ್ನು ಬೆಳೆಸುವಂತಹದ್ದು. ಕೆಲವೊಂದು ಪುರಾಣಗಳ ಪ್ರಕಾರ ಬಬ್ರುವಾಹನನ್ನು ಕೂಡ ಅವಳು ಸಾಕುತಾಯಿ ಎನ್ನುವ ರೀತಿಯಲ್ಲಿ ಬಿಂಬಿಸಿದ್ದಾರೆ. ಮತ್ತೆ ಮೂಲ ಭಾರತದಲ್ಲಿ ಉಲೂಪಿಯೇ ಬಬ್ರುವಾಹನಿಗೆ ಅರ್ಜುನನೊಟ್ಟಿಗೆ ಹೋರಾಡುವಂತೆ ಪ್ರಚೋದಿಸಿದ್ದಾಳೆ. ಯಾಕೆ ಅಂತ ಹೇಳಿದರೆ, ನಿನ್ನ ಮಗ ಅರ್ಜುನನಿಗೆ ನಿನ್ನ ಮೇಲೆ ಯಾಕೆ ಕೋಪ ಅಂತ ಹೇಳಿದರೆ, ಮಗನಾಗಿ ಹೋರಾಡಲಿಲ್ಲ ಎನ್ನುವ ಕೋಪ, ಅದನ್ನು ತೋರಿಸುವುದಕ್ಕೋಸ್ಕರ ನೀನು ಹೋರಾಡು ಎನ್ನುವುದಾಗಿ ಅವಳೇ ಉತ್ತೇಜಿಸಿದ್ದಳು ಎನ್ನುವ ಒಂದು ಉಲ್ಲೇಖವೂ ಇದೆ. ಹಾಗಾಗಿ ಗಂಡನಾದರೂ ಗಂಡನನ್ನೂ ಮಗನನ್ನು ಇಬ್ಬರನ್ನೂ ಬಿಟ್ಟುಕೊಡದೆ ಮಗನನ್ನೂ ಉತ್ತೇಜಿಸಿ ತಂದೆಯ ದೃಷ್ಟಿಯಲ್ಲಿ ಮಗನನ್ನು ಔನ್ನತ್ಯಕ್ಕೇರಿಸುವುದಕ್ಕೆ, ಹಾಗೂ ಅರ್ಜುನ ಮಡಿದ ನಂತರವೂ ಸ್ಥಿತಪ್ರಜ್ಞಳಾಗಿ ಮಣಿಯನ್ನು ತಂದು ಪಾತಾಳ ಲೋಕದಿಂದ ಮಣಿಯನ್ನು ತರಿಸುವಲ್ಲಿಯವರೆಗೂ ಅವಳ ಪಾತ್ರವೇ ಮುಖ್ಯವಾಗಿ ಕಾಣ್ತದೆ. ಗಂಡನನ್ನು ಉಳಿಸಿಕೊಳ್ಳುವುದಕ್ಕಾಗಿ ಅವಳ ಹೋರಾಟ, ತಮ್ಮ ಬದುಕನ್ನು ಹೇಗೆ ಸಾಗಿಸಬೇಕು, ಗಂಡನೊಟ್ಟಿಗೆ ಹೇಗೆ ಹೊಂದಾಣಿಕೆಯಿಂದ ಬದುಕಬೇಕು, ಹಾಗೂ ಗಂಡ ಸತ್ತ ನಂತರ ತಾನು ಐಕ್ಯಳಾಗುತ್ತಾಳೆ ಎನ್ನುವಲ್ಲಿಗೆ ಅವಳು ಪಾತಾಳ ಲೋಕದವಳು, ಭೂಲೋಕಕ್ಕೆ ಸಂಬಂಧಿಸಿದವಳಲ್ಲ. ಆದರೂ ಕೂಡ ಗಂಡನ ಮರಣಾನಂತರ ತನ್ನನ್ನು ತಾನು ಐಕ್ಯಗೊಳಿಸಿಕೊಳ್ಳುತ್ತಾಳೆ ಅಂತಾದರೆ ಅರ್ಜುನ ಮೇಲೆ ಅವಳಿಗಿದ್ದಂತಹ ಪ್ರೀತಿ, ಆರಾಧನಾ ಭಾವ ಎಲ್ಲವನ್ನೂ ಕಾಣುವುದರಿಂದ ಉತ್ತಮವಾದಂತಹ ಒಂದು ದಾಂಪತ್ಯ ಜೀವನದ ಕುರುಹನ್ನು ಈ ಪ್ರಸಂಗದ ಮೂಲಕ ನಾವು ಸಮಾಜಕ್ಕೆ ಕೊಡಲಿಕ್ಕೆ ಬಯಸ್ತೇವೆ. ಧನ್ಯವಾದಗಳು, ಒಳ್ಳೆಯ ಉತ್ತರ. ವಿಷಕನ್ಯೆಯಾದಂತಹ ಉಲೂಪಿಯು ಕೂಡ ತಾನು ಹೆಣ್ಣೆಂಬ ನೆಲೆಯಿಂದ ತಾಯಿಯಾಗಿ ಅಮೃತವನ್ನೇ ಸಿಂಚನ ಮಾಡಿದ್ದು ಅನ್ನೋದು ಒಂದು ಇಡೀ ಪ್ರಸಂಗದ ಆಶಯ ಅಂತ ಭಾವಿಸ್ತೇನೆ. ಒಳ್ಳೆಯ ಪ್ರಸ್ತುತಿ, ಧನ್ಯವಾದಗಳು. ಧನ್ಯವಾದಗಳು. ತೀರ್ಪುಗಾರರ ಗಮನಕ್ಕೆ ಆಳ್ವಾಸ್ ಧೀಮ್ಕಿಟ ಯಕ್ಷಗಾನ ಅಧ್ಯಯನ ಕೇಂದ್ರ ಮೂಡಬಿದರೆ ತೆಗೆದುಕೊಂಡ ಸಮಯ 44 ನಿಮಿಷ 47 ಸೆಕೆಂಡುಗಳು. 44 ನಿಮಿಷ 47 ಸೆಕೆಂಡುಗಳು. ಇಡೀ ತಂಡಕ್ಕೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ.
ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್, ರಿಜಿಸ್ಟರ್ ಮಂಗಳೂರು. ಯಕ್ಷಧ್ರುವ ಯುವ ಯಕ್ಷಗಾನ ಸ್ಪರ್ಧೆ, ತೆಂಕುತಿಟ್ಟು ಮತ್ತು ಬಡಗುತಿಟ್ಟು ಎರಡು ಪ್ರತ್ಯೇಕ ಸ್ಪರ್ಧೆಯನ್ನು ಮಾಡಿರುತ್ತೇವೆ. ತೆಂಕುತಿಟ್ಟಿನಲ್ಲಿ ಒಟ್ಟು 4 ತಂಡಗಳು, ಬಡಗುತಿಟ್ಟಿನಲ್ಲಿ ಒಟ್ಟು 4 ತಂಡಗಳು ಇಂದು ನಡೆದಂತಹ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದವು. ಸ್ಪರ್ಧಾ ನಿಯಮವೆನ್ನುವಂಥದ್ದು ಈ ರೀತಿಯಾಗಿತ್ತು. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಪ್ರಕಟಿಸಿರುವಂತಹ ಸಂಪುಟದಿಂದಲೇ ಯಕ್ಷಗಾನ ಪ್ರಸಂಗವನ್ನು ಆಯ್ಕೆ ಮಾಡಬೇಕಾಗಿತ್ತು. ಆ ನಿಟ್ಟಿನಲ್ಲಿ 8 ತಂಡಗಳು ಬೊಟ್ಟಿಗೆರೆ ಪುರುಷೋತ್ತಮ ಪೂಂಜರ ಪ್ರಸಂಗ, ಬಲಿಪ ನಾರಾಯಣ ಭಾಗವತರ ಪ್ರಸಂಗ, ಗಣೇಶ ಕೊಲಕಾಡಿ ಇವರ ಪ್ರಸಂಗವನ್ನು ಆಯ್ಕೆ ಮಾಡಿಕೊಂಡಿದ್ದರು. ಪ್ರಸಂಗದ ಸ್ಪರ್ಧೆಯ ತೀರ್ಪುಗಾರಿಕೆಯ ಮಾನದಂಡ ಹೇಗಿತ್ತಂತ ಹೇಳಿದರೆ, ಒಂದು ಪ್ರದರ್ಶನದ ವಿಭಾಗ, ಆಂಗಿಕ ವಿಭಾಗ ಅಂತ ಹೇಳಿ ಒಟ್ಟು ಪ್ರದರ್ಶನವನ್ನು ನೋಡಿಕೊಂಡು ತೀರ್ಪುಗಾರರು ತೀರ್ಪು ಕೊಡುವಂಥದ್ದು. ಇನ್ನೊಂದು ಆಹಾರ್ಯ ವಿಭಾಗ, ಚೌಕಿಯಲ್ಲಿ ತಂಡವನ್ನು ಪ್ರತಿನಿಧಿಸುವಂತಹ ಓರ್ವ ವ್ಯಕ್ತಿ ಆತನ ಮೇಕಪ್ಪನ್ನು ಜೊತೆಗೆ ವೇಷಭೂಷಣವನ್ನು ಆತನೇ ತಯಾರು ಮಾಡಿಕೊಳ್ಳುವಂಥದ್ದು. ಇದು 2ನೇ ವಿಭಾಗ. 3ನೇ ವಿಭಾಗ ವಾಚಿಕ ವಿಭಾಗ. ಒಟ್ಟು ಪ್ರದರ್ಶನವನ್ನು ನೋಡಿದಂತಹ ತೀರ್ಪುಗಾರರು ತಂಡದ ಓರ್ವ ವ್ಯಕ್ತಿಯನ್ನು ಪ್ರಶ್ನಿಸುವಂತಹ ವಿಭಾಗ. 4ನೇ ವಿಭಾಗ ಲಿಖಿತ ವಿಭಾಗ. ತಂಡವು ಆಯ್ಕೆ ಮಾಡಿಕೊಂಡಿರುವಂತಹ ಪ್ರಸಂಗದ ಮೇಲೆ ತಂಡವನ್ನು ಪ್ರತಿನಿಧಿಸುವಂತಹ ಓರ್ವ ವ್ಯಕ್ತಿ ಆ ತಂಡ ಪ್ರದರ್ಶನ ಮಾಡುವಂತಹ ಸಂದರ್ಭದಲ್ಲಿ ಅವರು ಆಯ್ಕೆ ಮಾಡಿದಂತಹ ಪ್ರಸಂಗದ ಮೇಲೆ ಪರೀಕ್ಷೆಯನ್ನು ಎದುರಿಸುವಂಥದ್ದು. ಒಟ್ಟಿಗೆ ಈ 4 ವಿಭಾಗದಲ್ಲಿ ಸ್ಪರ್ಧೆಯನ್ನು ಆಯೋಜಿಸಿದ್ವಿ. ಈ 4 ವಿಭಾಗದ ಒಟ್ಟು ಅಂಕವನ್ನು ಸೇರಿಸಿ ಇಂದು ಸಮಗ್ರ ತಂಡ ಪ್ರಶಸ್ತಿ ಎನ್ನುವಂಥದ್ದು ನಾವು ಘೋಷಣೆ ಮಾಡ್ತಾ ಇದ್ದೇವೆ. ತೆಂಕುತಿಟ್ಟು ಬೇರೆ, ಬಡಗುತಿಟ್ಟು ಬೇರೆ. ಸಮಗ್ರ ತಂಡ ಪ್ರಶಸ್ತಿಯು 1 ಲಕ್ಷ ನಗದು ಬಹುಮಾನವನ್ನು ಹೊಂದಿರುತ್ತದೆ. ತೆಂಕುತಿಟ್ಟಿನಲ್ಲಿ ವಿಜೇತರಾದಂತಹ ತಂಡಕ್ಕೆ 1 ಲಕ್ಷ, ಬಡಗುತಿಟ್ಟಿನಲ್ಲಿ ವಿಜೇತರಾದಂತಹ ತಂಡಕ್ಕೆ 1 ಲಕ್ಷ. ಜೊತೆಗೆ ವೈಯಕ್ತಿಕ ವಿಭಾಗದಲ್ಲಿ ಎನ್ನುವಂಥದ್ದು ಸಮಗ್ರ ವೈಯಕ್ತಿಕ ಪ್ರಥಮ, ಸಮಗ್ರ ವೈಯಕ್ತಿಕ ದ್ವಿತೀಯ. ತೆಂಕುತಿಟ್ಟು ವಿಭಾಗ ಬೇರೆ, ಬಡಗುತಿಟ್ಟು ವಿಭಾಗ ಬೇರೆ. ಆ ಬಳಿಕ ನಾವು ಬೇರೆ ಬೇರೆ ವಿಭಾಗ ಆಧಾರಿತವಾದಂತಹ ಮಾನದಂಡವನ್ನು ಇರಿಸಿದುದರಿಂದ ಆಹಾರ್ಯ ವಿಭಾಗದಲ್ಲಿ ವಿಜೇತರು ತೆಂಕುತಿಟ್ಟು ಬೇರೆ, ಬಡಗುತಿಟ್ಟು ಬೇರೆ. ಆಹಾರ್ಯ ವಿಭಾಗದಲ್ಲಿ ವಿಜೇತರು ತೆಂಕುತಿಟ್ಟು ಬೇರೆ, ಬಡಗುತಿಟ್ಟು ಬೇರೆ. ಜೊತೆಗೆ ಲಿಖಿತ ವಿಭಾಗದಲ್ಲಿ ವಿಜೇತರು ತೆಂಕುತಿಟ್ಟು ಬೇರೆ, ಬಡಗುತಿಟ್ಟು ಬೇರೆ. ಕಡೆಗೆ ವಾಚಿಕ ವಿಭಾಗದಲ್ಲಿ ವಿಜೇತರು ತೆಂಕುತಿಟ್ಟು ಬೇರೆ, ಬಡಗುತಿಟ್ಟು ಬೇರೆ. ಇದು ಪ್ರತ್ಯೇಕ ಬಹುಮಾನ ಇರುವಂತಹ ವ್ಯವಸ್ಥೆಗಳು. ಒಟ್ಟು 8 ತಂಡವನ್ನು ಆಧರಿಸಿಕೊಂಡು ಒಂದು ತಂಡಕ್ಕೆ, ಇಲ್ಲಿ ತೆಂಕು ಬಡಗು ಎನ್ನುವಂತಹ ಭೇದ ಇಲ್ಲ, 8 ತಂಡವನ್ನು ಒಟ್ಟು ಸೇರಿಸಿ ಒಂದು ತಂಡಕ್ಕೆ ಶಿಸ್ತಿನ ತಂಡ ಪ್ರಶಸ್ತಿ ಎನ್ನುವಂಥದ್ದು ಘೋಷಿಸಲ್ಪಡುತ್ತದೆ. ಇದು ಸ್ಪರ್ಧೆ ನಡೆದಂತಹ ಮಾನದಂಡ. ಇದು ಮೊದಲನೇದಾಗಿ ನಾವು ವಿಭಾಗಾಧಾರಿತ ಪ್ರಶಸ್ತಿಯನ್ನು ಹೇಳಲಿಕ್ಕಿದ್ದೇವೆ. ಪ್ರಶಸ್ತಿ ವಿಜೇತರು ಆದಷ್ಟು ಬೇಗ ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕು. ಕಾರ್ಯಕ್ರಮವನ್ನು ಆದಷ್ಟು ಬೇಗ ಚಂದಗಾಣಿಸಿಕೊಡ್ಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಮೊದಲು ಬಡಗುತಿಟ್ಟು ವಿಭಾಗಾಧಾರಿತ ಪ್ರಶಸ್ತಿ. ಈ ಪ್ರಶಸ್ತಿಯನ್ನು ವೇದಿಕೆಯಲ್ಲಿರುವಂತಹ ಗಣ್ಯರು ನೀಡಲಿದ್ದಾರೆ. ಮೊದಲು ಆಹಾರ್ಯ ವಿಭಾಗದ ವಿಜೇತರು ಬಡಗುತಿಟ್ಟು, ಘಟೋತ್ಕಚ ಪಾತ್ರವನ್ನು ಮಾಡಿರುವಂತಹ ವಿಘ್ನೇಶ್, ಯಕ್ಷ ನುಡಿಸಿರಿ ಬಳಗ, ರಿಜಿಸ್ಟರ್ ಸಿದ್ದಾಪುರ. ಇವರು ಆದಷ್ಟು ಬೇಗ ಬಂದು ವಿಭಾಗಾಧಾರಿತ ಪ್ರಶಸ್ತಿಯಲ್ಲಿ ಆಹಾರ್ಯ ವಿಭಾಗದ ವಿಜೇತರು ಈ ಬಹುಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಇನ್ನು ವಾಚಿಕ ವಿಭಾಗದ ವಿಜೇತರಲ್ಲಿ ಕೃಷ್ಣ ಪಾತ್ರವನ್ನು ಮಾಡಿರುವಂತಹ ಅನುಷಾ CH, ಯಕ್ಷ ನುಡಿಸಿರಿ ಬಳಗ, ರಿಜಿಸ್ಟರ್ ಸಿದ್ದಾಪುರ. ಇವರು ಪಡೆದಿರ್ತಾರೆ. ಕೃಷ್ಣ ಪಾತ್ರವನ್ನು ಮಾಡಿದಂತಹ ವಿಜೇತರು. ಕೃಷ್ಣ ಪಾತ್ರವನ್ನು ಮಾಡಿರುವಂತಹ ವಿಜೇತರು ಆದಷ್ಟು ಬೇಗ ಬರಬೇಕು. ಲಿಖಿತ ವಿಭಾಗದ ವಿಜೇತರು ನಕ್ಷಾ ಕಲ್ಕೂರ, ಯಕ್ಷ ನುಡಿಸಿರಿ ಬಳಗ, ರಿಜಿಸ್ಟರ್ ಸಿದ್ದಾಪುರ. ನಕ್ಷಾ ಕಲ್ಕೂರ, ಯಕ್ಷ ನುಡಿಸಿರಿ ಬಳಗ, ರಿಜಿಸ್ಟರ್ ಸಿದ್ದಾಪುರ. ನಕ್ಷಾ ಕಲ್ಕೂರ, ಯಕ್ಷ ನುಡಿಸಿರಿ ಬಳಗ, ರಿಜಿಸ್ಟರ್ ಸಿದ್ದಾಪುರ. ಆದಷ್ಟು ಬೇಗ ಬರಬೇಕು. ನಕ್ಷಾ ಕಲ್ಕೂರ. ಇನ್ನು ತೆಂಕುತಿಟ್ಟು
ತೆಂಕುತಿಟ್ಟು ವಿಭಾಗದಲ್ಲಿ ವಿಭಾಗಾಧಾರಿತ ಪ್ರಶಸ್ತಿಯಲ್ಲಿ ಆಹಾರಿಯ ವಿಭಾಗದ ವಿಜೇತರು ಧೃತರಾಷ್ಟ್ರ ಪಾತ್ರವನ್ನು ಮಾಡಿರುವಂತಹ ಮುಖೇಶ್ ದೇವದರ್ ನಿಡ್ಲೆ, ಆಳ್ವಾಸ್ ದೇಮ್ಕಿಟ ಯಕ್ಷಗಾನ ಅಧ್ಯಯನ ಕೇಂದ್ರ, ಆಳ್ವಾಸ್ ಮೂಡುಬಿದ್ರೆ. ಇವರು ಆಹಾರ್ಯ ವಿಭಾಗದ ವಿಜೇತರಾಗಿದ್ದಾರೆ. ಈ ವಿಭಾಗಾಧಾರಿತ ಪ್ರಶಸ್ತಿಯಲ್ಲಿ 3,000 ಮೊತ್ತದ ಜೊತೆಗೆ ಪ್ರಶಸ್ತಿ ಪತ್ರ ಜೊತೆಗೆ ಸ್ಮರಣಿಕೆ ಇರುತ್ತದೆ. ತೆಂಕುತಿಟ್ಟು ವಿಭಾಗದ ಆಹಾರ್ಯ ವಿಭಾಗದ ವಿಜೇತರು ಮುಖೇಶ್ ದೇವದರ್ ನಿಡ್ಲೆ. ಆದಷ್ಟು ಬೇಗ ವೇದಿಕೆಗೆ ಬರಬೇಕು. ವಾಚಿಕ ವಿಭಾಗದ ವಿಜೇತರು ಪಾರ್ವತಿ ಪಾತ್ರವನ್ನು ಮಾಡಿದಂತಹ ವಿಂದ್ಯಾ ಆಚಾರ್ಯ, ಸನಾತನ ಯಕ್ಷಾಲಯ ರಿಜಿಸ್ಟರ್, ಮಂಗಳೂರು. ವಾಚಿಕ ವಿಭಾಗದ ವಿಜೇತರು ವಿಂದ್ಯಾ ಆಚಾರ್ಯ, ಸನಾತನ ಯಕ್ಷಾಲಯ ರಿಜಿಸ್ಟರ್, ಮಂಗಳೂರು. ಇವರು ಆದಷ್ಟು ಬೇಗ ವೇದಿಕೆ ಬರಬೇಕು. ವಾಚಿಕ ವಿಭಾಗದ ವಿಜೇತರು ತೆಂಕುತಿಟ್ಟು, ಇದರಲ್ಲಿ ವಿಂದ್ಯಾ ಆಚಾರ್ಯ, ಸನಾತನ ಯಕ್ಷಾಲಯ ರಿಜಿಸ್ಟರ್, ಮಂಗಳೂರು. ಲಿಖಿತ ವಿಭಾಗದ ವಿಜೇತರು ಪ್ರಜ್ವಲ್ ಬಿ ಶೆಟ್ಟಿ, ಆಳ್ವಾಸ್ ದೇಮ್ಕಿಟ ಯಕ್ಷಗಾನ ಅಧ್ಯಯನ ಕೇಂದ್ರ, ಮೂಡುಬಿದಿರೆ. ಪ್ರಜ್ವಲ್ ಬಿ ಶೆಟ್ಟಿ, ಆಳ್ವಾಸ್ ದೇಮ್ಕಿಟ ಯಕ್ಷಗಾನ ಅಧ್ಯಯನ ಕೇಂದ್ರ, ಮೂಡುಬಿದಿರೆ. ಆದಷ್ಟು ಬೇಗ ವೇದಿಕೆಗೆ ಬರಬೇಕು. ವಿಭಾಗಾಧಾರಿತ ಪ್ರಶಸ್ತಿಯು 3,000 ನಗದು ಬಹುಮಾನದ ಜೊತೆಗೆ ಪ್ರಶಸ್ತಿ ಪತ್ರ ಹಾಗೂ ಸ್ಮರಣಿಕೆಯನ್ನು ಹೊಂದಿರುತ್ತದೆ. ಲಿಖಿತ ವಿಭಾಗದ ವಿಜೇತರು ಪ್ರಜ್ವಲ್ ಬಿ ಶೆಟ್ಟಿ, ಆಳ್ವಾಸ್ ದೇಮ್ಕಿಟ ಯಕ್ಷಗಾನ ಅಧ್ಯಯನ ಕೇಂದ್ರ, ಆಳ್ವಾಸ್ ಮೂಡುಬಿದಿರೆ. ವೈಯಕ್ತಿಕ ವಿಭಾಗ ಸಮಗ್ರ ವೈಯಕ್ತಿಕ ವಿಜೇತರಲ್ಲಿ ಪ್ರಥಮ ಬಡಗುತಿಟ್ಟು. ಪ್ರಥಮ ಬಹುಮಾನ 5,000 ನಗದು ಬಹುಮಾನದ ಜೊತೆಗೆ ಪ್ರಶಸ್ತಿ ಪತ್ರ ಸ್ಮರಣಿಕೆ. ದ್ವಿತೀಯ 3,000 ನಗದು ಬಹುಮಾನ ಪ್ರಶಸ್ತಿ ಪತ್ರ ಸ್ಮರಣಿಕೆ. ಮೊದಲು ಬಡಗುತಿಟ್ಟು ವೈಯಕ್ತಿಕ ವಿಭಾಗ ದ್ವಿತೀಯ, ವೈಯಕ್ತಿಕ ವಿಭಾಗ ಬಡಗುತಿಟ್ಟು ದ್ವಿತೀಯ. ಶಬರಕುಮಾರ ಪಾತ್ರವನ್ನು ಮಾಡಿದಂತಹ ಪ್ರಾಂಜಲಿ ಹೆಬ್ಬಾರ್, ಧೀಂಗಿಣ ಕಲಾ ಕೇಂದ್ರ, ಬೆಂಗಳೂರು. ಧೀಂಗಿಣ ಕಲಾ ಕೇಂದ್ರ, ಬೆಂಗಳೂರು. ಇಲ್ಲಿನ ಪ್ರಾಂಜಲಿ ಹೆಬ್ಬಾರ್ ಶಬರಕುಮಾರ ಎನ್ನುವಂತಹ ಪಾತ್ರವನ್ನು ಮಾಡಿರುವವರು. ಆದಷ್ಟು ಬೇಗ ವೇದಿಕೆಗೆ ಬರಬೇಕು. ಬಡಗುತಿಟ್ಟು ವೈಯಕ್ತಿಕ ವಿಭಾಗ ಪ್ರಥಮ ಕಾಮಕಟಂಕಟೆ ಈ ಪಾತ್ರವನ್ನು ಮಾಡಿರುವಂತಹ ವೈಷ್ಣವಿ, ಯಕ್ಷನುಡಿ ಸಿರಿಬಳಗ, ಸಿದ್ದಾಪುರ. ಕಾಮಕಟಂಕಟೆ ಎನ್ನುವಂತಹ ಪಾತ್ರವನ್ನು ಮಾಡಿರುವಂತಹ ವೈಷ್ಣವಿ, ಯಕ್ಷನುಡಿ ಸಿರಿಬಳಗ, ಸಿದ್ದಾಪುರ. ಆದಷ್ಟು ಬೇಗ ವೇದಿಕೆ ಬರಬೇಕು. ಆದಷ್ಟು ಬೇಗ. ಕಾಮಕಟಂಕಟೆ ಎನ್ನುವಂತಹ ಪಾತ್ರವನ್ನು ಮಾಡಿರುವಂತಹ ಯಕ್ಷನುಡಿ ಸಿರಿಬಳಗ, ಸಿದ್ದಾಪುರ, ಇಲ್ಲಿನ ವೈಷ್ಣವಿ. ತೆಂಕುತಿಟ್ಟು ವೈಯಕ್ತಿಕ ವಿಭಾಗ ದ್ವಿತೀಯ ಬಹುಮಾನ. ತೆಂಕುತಿಟ್ಟು ವೈಯಕ್ತಿಕ ವಿಭಾಗ ದ್ವಿತೀಯ ಬಹುಮಾನ ವೈಶಾಲಿನಿ ಪಾತ್ರವನ್ನು ಮಾಡಿರುವಂತಹ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ರಿಜಿಸ್ಟರ್, ಮಂಗಳೂರು, ಪೂಂಜಾಲ್ಕಟ್ಟೆ ಘಟಕ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ರಿಜಿಸ್ಟರ್, ಮಂಗಳೂರು, ಪೂಂಜಾಲ್ಕಟ್ಟೆ ಘಟಕ, ಇಲ್ಲಿನ ಪುನೀತ್ ವೈಶಾಲಿನಿ ಪಾತ್ರವನ್ನು ಮಾಡಿರುವವರು. ಪುನೀತ್ ಇವರು ಆದಷ್ಟು ಬೇಗ ವೇದಿಕೆ ಬರಬೇಕು. ಪುನೀತ್ ಇವರು ಪ್ರಥಮ ತೆಂಕುತಿಟ್ಟು ವೈಯಕ್ತಿಕ ವಿಭಾಗ. ಬಬ್ರುವಾಹನ ಪಾತ್ರವನ್ನು ಮಾಡಿರುವಂತಹ ಶಬರೀಶ ಆಚಾರ್ಯ, ಆಳ್ವಾಸ್ ದೇಮ್ಕಿಟ ಯಕ್ಷಗಾನ ಅಧ್ಯಯನ ಕೇಂದ್ರ, ಮೂಡುಬಿದಿರೆ. ಶಬರೀಶ ಆಚಾರ್ಯ, ಆಳ್ವಾಸ್ ದೇಮ್ಕಿಟ ಯಕ್ಷಗಾನ ಅಧ್ಯಯನ ಕೇಂದ್ರ, ಮೂಡುಬಿದಿರೆ. ಆದಷ್ಟು ಬೇಗ ವೇದಿಕೆಗೆ ಬರಬೇಕು. ಬಬ್ರುವಾಹನ ಪಾತ್ರಧಾರಿ, ಆಳ್ವಾಸ್ ಕಾಲೇಜಿನ ವಿದ್ಯಾರ್ಥಿ ಶಬರೀಶ ಆಚಾರ್ಯ. ಆದಷ್ಟು ಬೇಗ. ಈ ಸ್ಪರ್ಧೆಯಲ್ಲಿ ನಾವು ಶಿಸ್ತಿನ ತಂಡ ಪ್ರಶಸ್ತಿ ಎನ್ನುವಂತಹ ಒಂದು ಪ್ರಶಸ್ತಿಯನ್ನಿಟ್ಟಿದ್ದೇವೆ. ತೆಂಕು ಬಡಗು ಇದರ 4 ತಂಡಕ್ಕೆ ಒಂದೇ ಶಿಸ್ತಿನ ಪ್ರಶಸ್ತಿ. ಇಲ್ಲಿ ನಾವು ವಿಭಾಗಾಧಾರಿತ ಮಾಡಲಿಲ್ಲ.
ಶಿಸ್ತಿನ ತಂಡ ಪ್ರಶಸ್ತಿಯನ್ನು ನೀಡುವಲ್ಲಿ ನಾವು ಮಾಡಿರುವಂತಹ ಏನೆಲ್ಲ ಅಂತ ಹೇಳಿದರೆ, ಒಂದು ಪ್ರಸಂಗದ ಆಯ್ಕೆ ಮಾಡುವಲ್ಲಿ ಸಮಯ ಪಾಲನೆ, ನಿರ್ದಿಷ್ಟತೆ, ಆಯೋಜಕರೊಂದಿಗೆ ಸ್ಪಂದನೆ ಯಾವ ರೀತಿಯಾಗಿತ್ತು ಅಂತ ಹೇಳಿ, ಇನ್ನೊಂದು ಚೌಕಿ ಮನೆಯ ಶಿಸ್ತು, ರಂಗದ ಶಿಸ್ತು, ಸಮವಸ್ತ್ರ, ಸಂವಹನ, ಸಮಗ್ರ ಪ್ರಸಂಗದ ಅಧ್ಯಯನ ಮಾಡಿರುವಂಥದ್ದು. ಈ ಎಲ್ಲ ಆಯಾಮವನ್ನು ನೋಡಿಕೊಂಡು ನಾವು ಶಿಸ್ತಿನ ತಂಡ ಪ್ರಶಸ್ತಿಯನ್ನು ಮಾಡ್ತಾ ಇದ್ದೇವೆ. ಶಿಸ್ತಿನ ತಂಡ ಪ್ರಶಸ್ತಿ ವಿಜೇತರಿಗೆ 25,000 ನಗದು ಬಹುಮಾನದ ಜೊತೆಗೆ ಸ್ಮರಣಿಕೆ ಇರುತ್ತದೆ. ಶಿಸ್ತಿನ ತಂಡವನ್ನು ಪಡೆದಿರುವಂತಹ ವಿಜೇತ ತಂಡ ಕಾರ್ತಿಕೇಯ ಕಲ್ಯಾಣ ಪ್ರಸಂಗವನ್ನು ಪ್ರದರ್ಶಿಸಿರುವಂತಹ ಸನಾತನ ನಾಟ್ಯಾಲಯ ರಿಜಿಸ್ಟರ್ ಮಂಗಳೂರು. ಈ ತಂಡದ ಎಲ್ಲ ಸದಸ್ಯರು ಆದಷ್ಟು ಬೇಗ ವೇದಿಕೆಗೆ ಬಂದು ತಮ್ಮ ಗುರುಗಳೊಂದಿಗೆ ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಸನಾತನ ನಾಟ್ಯಾಲಯ ರಿಜಿಸ್ಟರ್ ಮಂಗಳೂರು ಕಾರ್ತಿಕೇಯ ಕಲ್ಯಾಣ ಪ್ರಸಂಗವನ್ನು ಆಯ್ಕೆ ಮಾಡಿಕೊಂಡಿರುವಂಥದ್ದು. ಸನಾತನ ಯಕ್ಷಾಲಯ ರಿಜಿಸ್ಟರ್ ಮಂಗಳೂರು, ಸನಾತನ ಯಕ್ಷಾಲಯ ರಿಜಿಸ್ಟರ್ ಮಂಗಳೂರು ಆದಷ್ಟು ಬೇಗ ವೇದಿಕೆಗೆ ಬನ್ನಿ. ಈ ಶಿಸ್ತಿನ ತಂಡ ಪ್ರಶಸ್ತಿ ಎನ್ನುವಂಥದ್ದು ತೆಂಕುತಿಟ್ಟು ಮತ್ತು ಬಡಗುತಿಟ್ಟು ಸೇರಿಸಿ ಒಂದೇ ತಂಡಕ್ಕೆ ಸಿಗುವಂಥದ್ದು. ಶಿಸ್ತಿನ ತಂಡ ಪ್ರಶಸ್ತಿ ಎನ್ನುವಂಥದ್ದು. ಆದಷ್ಟು ಬೇಗ ಬನ್ನಿ, ಆದಷ್ಟು ಬೇಗ. ಆದಷ್ಟು ಬೇಗ ಬನ್ನಿ. ಯಕ್ಷಧ್ರುವ ಯುವ ಯಕ್ಷಗಾನ ಸ್ಪರ್ಧೆ ಬಡಗುತಿಟ್ಟು ಇದರ ಸಮಗ್ರ ತಂಡ ವಿಜೇತರು ನಗದು ಬಹುಮಾನ 1,00,000 ರೂಪಾಯಿ, ಪ್ರಶಸ್ತಿ ಪತ್ರ, ಸ್ಮರಣಿಕೆಯೊಂದಿಗೆ ಬಡಗುತಿಟ್ಟು ಇದರ ಸಮಗ್ರ ತಂಡ ಪ್ರಶಸ್ತಿಯನ್ನು ಪಡೆದಿರುವಂತಹ ತಂಡ ಗಂಡುಗಲಿ ಘಟೋತ್ಕಚ ಪ್ರಸಂಗವನ್ನು ಪ್ರದರ್ಶಿಸಿರುವಂತಹ ಯಕ್ಷ ನುಡಿಸಿರಿ ಬಳಗ ರಿಜಿಸ್ಟರ್ ಸಿದ್ದಾಪುರ. ಆದಷ್ಟು ಬೇಗ ವೇದಿಕೆಗೆ ಬರಬೇಕು. ನರಸಿಂಹ ತುಂಗ ನಿರ್ದೇಶನದ ಗಂಡುಗಲಿ ಘಟೋತ್ಕಚ ಬೊಟ್ಟಿಗೆರೆ ಪುರುಷೋತ್ತಮ ಪೂಂಜ ವಿರಚಿತ ಪ್ರಸಂಗ ಯಕ್ಷ ನುಡಿಸಿರಿ ಬಳಗ ರಿಜಿಸ್ಟರ್ ಸಿದ್ದಾಪುರ. ಬಡಗುತಿಟ್ಟು 1,00,000 ನಗದು ಬಹುಮಾನ, ಪ್ರಶಸ್ತಿ ಪತ್ರ ಜೊತೆಗೆ ಸ್ಮರಣಿಕೆಯನ್ನು ಪಡೆದಿರುತ್ತಾರೆ. ಆದಷ್ಟು ಬೇಗ ವೇದಿಕೆಗೆ ಬರಬೇಕು. ಬಡಗುತಿಟ್ಟು ತಂಡದಲ್ಲಿ ಗಂಡುಗಲಿ ಘಟೋತ್ಕಚ ಎನ್ನುವಂತಹ ಪ್ರಸಂಗವನ್ನು ಪ್ರದರ್ಶಿಸಿರುವಂತಹ ತಂಡ ಯಕ್ಷ ನುಡಿಸಿರಿ ಬಳಗ ರಿಜಿಸ್ಟರ್ ಸಿದ್ದಾಪುರ. ಗಂಡುಗಲಿ ಘಟೋತ್ಕಚ ಪ್ರಸಂಗವನ್ನು ಪ್ರದರ್ಶಿಸಿರುವಂತಹ ತಂಡ ಯಕ್ಷ ನುಡಿಸಿರಿ ಬಳಗ ರಿಜಿಸ್ಟರ್ ಸಿದ್ದಾಪುರ. ತಂಡದ ವಿಜೇತರಿಗೆ ಅಭಿನಂದನೆಗಳು. ಯಕ್ಷಧ್ರುವ ಯುವ ಯಕ್ಷಗಾನ ಸ್ಪರ್ಧೆ ತೆಂಕುತಿಟ್ಟು ವಿಭಾಗದಲ್ಲಿ ಸಮಗ್ರ ತಂಡ ಪ್ರಶಸ್ತಿಯನ್ನು ಪಡೆದಿರುವಂತಹ ತಂಡ. ಇಲ್ಲಿಯೂ ಕೂಡ 1,00,000 ನಗದು ಬಹುಮಾನ, ಪ್ರಶಸ್ತಿ ಪತ್ರ ಜೊತೆಗೆ ಸ್ಮರಣಿಕೆ ಇರುತ್ತದೆ. ಸತಿ ಉಲೂಪಿ ಪ್ರಸಂಗವನ್ನು ಪ್ರದರ್ಶಿಸಿರುವಂತಹ ಆಳ್ವಾಸ್ ದೇಮ್ಕಿತ ಯಕ್ಷಗಾನ ಅಧ್ಯಯನ ಕೇಂದ್ರ ಮೂಡುಬಿದಿರೆ. ತಂಡದ ಎಲ್ಲ ಸದಸ್ಯರು ಆದಷ್ಟು ಬೇಗ ವೇದಿಕೆಗೆ ಬರಬೇಕು. ಶೇಖರ್ ಡಿ ಶೆಟ್ಟಿಗಾರ್ ಹಾಗೂ ಆದಿತ್ಯ ಅಂಬಲಪಾಡಿ ನಿರ್ದೇಶನದ ಕವಿ ಬೊಟ್ಟಿಕೆರೆ ಪುರುಷೋತ್ತಮ ಪೂಂಜ ವಿರಚಿತ ಸತಿ ಉಲುಪಿ ಆಖ್ಯಾನವನ್ನು ಪ್ರದರ್ಶಿಸಿರುವಂತಹ ಆಳ್ವಾಸ್ ಧೀಮ್ಕಿಟ ಯಕ್ಷಗಾನ ಅಧ್ಯಯನ ಕೇಂದ್ರ ಮೂಡುಬಿದಿರೆ. ತಂಡದ ಎಲ್ಲ ಸದಸ್ಯರು ಆದಷ್ಟು ಬೇಗ ವೇದಿಕೆಗೆ ಬರಬೇಕು. ಪ್ರಶಸ್ತಿಯು 1,00,000 ನಗದು ಬಹುಮಾನ, ಪ್ರಶಸ್ತಿ ಪತ್ರ ಜೊತೆಗೆ ಸ್ಮರಣಿಕೆಯನ್ನು ಹೊಂದಿರುತ್ತದೆ.
ಆದಷ್ಟು ಬೇಗ ಬನ್ನಿ. ತೆಂಗುತಿಟ್ಟು ವಿಭಾಗದಲ್ಲಿ ಸಮಗ್ರ ತಂಡ ಪ್ರಶಸ್ತಿಯನ್ನು ಪಡೆದಿರುವಂತಹ ತಂಡ ಆಳ್ವಾಸ್ ಧೀಮ್ಕಿಟ ಯಕ್ಷಗಾನ ಅಧ್ಯಯನ ಕೇಂದ್ರ, ರಿಜಿಸ್ಟರ್ ಮೂಡುಬಿದಿರೆ, ಸತಿ ಉಲೂಪಿ ಪ್ರಸಂಗವನ್ನು ಪ್ರದರ್ಶಿಸಿರುವಂಥದ್ದು. ಶೇಖರ್ ಡಿ ಶೆಟ್ಟಿಗಾರ್ ಹಾಗೂ ಆದಿತ್ಯ ಅಂಬಲಪಾಡಿ ನಿರ್ದೇಶನದ ಸತಿ ಉಲೂಪಿ ಪ್ರಸಂಗ. ಸತಿ ಉಲೂಪಿ ಪ್ರಸಂಗವನ್ನು ಪ್ರದರ್ಶಿಸಿರುವಂತಹ ತಂಡ ಆಳ್ವಾಸ್ ಧೀಮ್ಕಿಟ ಯಕ್ಷಗಾನ ಅಧ್ಯಯನ ಕೇಂದ್ರ, ಯಕ್ಷಧ್ರುವ ಯುವ ಯಕ್ಷಗಾನ ಸ್ಪರ್ಧೆ ತೆಂಕುತಿಟ್ಟು ವಿಭಾಗದ ಸಮಗ್ರ ತಂಡ ಪ್ರಶಸ್ತಿ ವಿಜೇತರು. ಇವರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳು. ತೆಂಕುತಿಟ್ಟು ಹಾಗೂ ಬಡಗುತಿಟ್ಟು ವಿಭಾಗದಲ್ಲಿ ಪ್ರಶಸ್ತಿಯನ್ನು ಪಡೆದಿರುವಂತಹ ಎಲ್ಲ ಮಹನೀಯರಿಗೂ, ಶಿಸ್ತಿನ ತಂಡವನ್ನು ಪಡೆದಿರುವಂತಹ ಸನಾತನ ತಂಡಕ್ಕೂ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಯಕ್ಷಗಾನಂ ಗೆಲ್ಗೆ.